ಸೇರಿರುವ ಎಲ್ಲ ಯಕ್ಷಾಭಿಮಾನಿ ಬಂಧುಗಳ ಉಪಸ್ಥಿತಿಯನ್ನು ಆತ್ಮೀಯವಾಗಿ ಗೌರವಿಸುತ್ತಾ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ, ವಿಶೇಷವಾಗಿ ಶ್ರೀಮತಿ ಸುಂದರಿ ಪೂಜಾರಿ ಮತ್ತು ಮಕ್ಕಳು, ಬಾಲು ಪೂಜಾರಿ ಮತ್ತು ಸಹೋದರರು ಮಾಡೋರು ಈ ವರ್ಷ 10ನೇ ವರ್ಷದ ಯಕ್ಷಗಾನ ಸೇಯಾಟ ತಾಯಿ ಭ್ರಮರಾಂಬಿಕೆಯ ಸೇವೆಯನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಈ ವರ್ಷ ದಶಮ ಸಂಭ್ರಮದಲ್ಲಿ ನಾವೆಲ್ಲರೂ ಜೊತೆ ಆಗ್ತಾ ಇದ್ದೇವೆ. ಹಾಗಾಗಿ ಮೇಳದ ಕೆಲವೊಂದು ಸಾಧಕ ಕಲಾವಿದರಿಗೆ ಸನ್ಮಾನವನ್ನ ಮಾಡಬೇಕೆನ್ನುವಂತ ಆಶಯದೊಂದಿಗೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ. ವಿಘ್ನ ನಿವಾರಕ ಗಜವದನನಿಗೆ ಭಕ್ತಿಯ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ತಾಯಿ ಬ್ರಹ್ಮರಾಂಬೆಯನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ಜಾಗದಲ್ಲಿ ನೆಲೆಯಾಗಿರುವಂತಹ ಎಲ್ಲ ಶಕ್ತಿಗಳಿಗೆ ಶಿರಸ ನಮಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಹಾಗೆ ವಿಶೇಷ ಅಭ್ಯಾಗತರಾಗಿ ನಮ್ಮ ಸುಂದರ ಪೂಜಾರಿ ಮತ್ತು ಕುಟುಂಬಿಕರ ಮೇಲೆ ಪ್ರೀತಿ ಆಗಮಿಸಿರುವಂತ ಗಣ್ಯರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ನೇಹಿತರೆ, ಮನೆಗೆ ಬಂದ ಅತಿಥಿಗಳನ್ನ ಮನೆಯ ಭಾಗ್ಯ ದೇವತೆಗಳು ಎಂಬುದಾಗಿ ಪೂಜಿಸುವಂತ ಸಂಸ್ಕೃತಿ ನಮ್ಮ ತವಳುವ ಮಣ್ಣಿನದ್ದು. ಹಾಗಾಗಿ ಇಂದಿನ ದಿನ ವಿಶೇಷವಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಶುಭ ಆಶೀರ್ವಾದವನ್ನ ನೀಡಲಿಕ್ಕಿರುವವರು ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಆದರಣೀಯ ಪೂಜ್ಯ ಶ್ರೀವರ್ಯರ ಪಾದಾರವೊಂದಕ್ಕೆ ಶಿರಸ ನಮಿಸುತ್ತಾ ಇಂದಿನ ಸುಂದರ ವೇದಿಕೆಗೆ ಸೇರಿರುವ ಸರ್ವರ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾದಂತ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ವೇದಿಕೆಗೆ ಬಾಲು ಮತ್ತು ಅವರ ಸಹಧರ್ಮಿಣಿ ವೇದಿಕೆಗೆ ಬಂದು ಪೂಜ್ಯ ಶ್ರೀವರ್ಯರಿಗೆ ಗೌರವಾಧಾರಗಳನ್ನ ಸಲ್ಲಿಸುವುದರೊಂದಿಗೆ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪೂಜ್ಯ ಶ್ರೀವರ್ಯರಿಗೆ ಗೌರವಪೂರ್ವಕವಾದಂತ ಸ್ವಾಗತವನ್ನ ಇಂದಿನ ಈ ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ವಿಶೇಷವಾಗಿ ನಿತ್ಯ ನಿರಂತರವಾಗಿ ಶ್ರೀಮತಿ ಸುಂದರಿ ಪೂಜಾರಿ ಮತ್ತು ಕುಟುಂಬಿಕರನ್ನ ಹರಸಿ ಹಾರೈಸುವವರು ಪೂಜ್ಯ ಕಟೀಲು ಶ್ರೀ ದುರ್ಗೆಯ ಮಾನುಷರಿಯಾಗಿರುವಂತ ಪೂಜ್ಯ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರಣ್ಣವರು. ನಿತ್ಯ ನಿರಂತರವಾಗಿ ಈ ಕುಟುಂಬದ ಮೇಲೆ ಒಂದು ಅನನ್ಯವಾದಂತ ಒಡನಾಟ, ಸಂಬಂಧ ಹಾಗೆ ಒಂದು ಸಂಪ್ರೀತಿ ಇರುವಂತ ಪೂಜ್ಯ ಆಸರಣ್ಣರಿಗೂ ಕೂಡ ಆಧಾರದ ಪ್ರೀತಿಪೂರ್ವಕ ಸ್ವಾಗತವನ್ನ ನಾವು ನೀಡ್ತಾ ಇದ್ದೇವೆ. ಬಾಲಣ್ಣ ಮತ್ತು ದಂಪತಿಗಳು ಜೊತೆಯಾಗಿ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣರಿಗೆ ಗೌರವವನ್ನ ಸಲ್ಲಿಸುವುದರೊಂದಿಗೆ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಧನಲಕ್ಷ್ಮಿ ಕ್ಯಾಶಸ್ ಮೂಡಬಿದ್ರೆಯ ಶ್ರೀಪತಿ ಭಟ್ ನಮ್ಮೊಟ್ಟಿಗೆ ಜೊತೆ ಆಗ್ತಾ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ನಾನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮೊಂದಿಗಿರುವಂತ ಪೂಜ್ಯ ಲಕ್ಷ್ಮೀನಾರಾಯಣ ಆಸರಣ್ಣ, ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣ ಶ್ರೀ ಕ್ಷೇತ್ರ ಕಟೀಲಿನ ಪ್ರಧಾನ ಅರ್ಚಕರು. ಈ ದಶಮ ವರ್ಷದ ಸಂಭ್ರಮಕ್ಕೆ ಕುಟುಂಬಕ್ಕೆ ವಿಶೇಷವಾಗಿ ಸಲಹೆ, ಸಹಕಾರ, ಆಶೀರ್ವಾದವನ್ನ ನಿತ್ಯ ನಿರಂತರವಾಗಿ ನೀಡ್ತಾ ಇರುವವರು ಸುಂದರ ಪೂಜಾರಿ ಮತ್ತು ಕುಟುಂಬಿಕರ ಮೇಲೆ ಒಂದು ಅನನ್ಯವಾದಂತ ಪ್ರೀತಿ ಒಡನಾಟವನ್ನು ಇಟ್ಟಿರುವಂತಹ ಪೂಜ್ಯ ಆಸರಣ್ಣರಿಗೆ ಗೌರವಾಧಾರದ ಸ್ವಾಗತವನ್ನು ನಾವು ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಇಂದಿನ ದಿನ ಮುಖ್ಯ ಅತಿಥಿಗಳಾಗಿ ಜೊತೆ ಆಗ್ತಾ ಇದ್ದಾರೆ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್. ಇಂದಿನ ದಿನ ನಮ್ಮ ಆಮಂತ್ರಣವನ್ನ ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ. ಅವರಿಗೂ ಕೂಡ ಸೇರಿರುವಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಗೌರವವನ್ನ ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.
ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಜೊತೆಯಾದವರು ಮೂಡಬಿದ್ರೆಯ ಧನಲಕ್ಷ್ಮಿ ಕ್ಯಾಶಸ್ನ ಮಾಲಕರು, ನಿತ್ಯ ನಿರಂತರವಾಗಿ ಯಕ್ಷಗಾನದ ಮೇಲೆ ಅಪಾರವಾದಂತ ಪ್ರೀತಿ ಒಲವನ್ನ ಇಟ್ಟಿರುವಂತ ಓರ್ವ ಯಕ್ಷ ಪೋಷಕರು ಹೌದು, ಶ್ರೀ ಕ್ಷೇತ್ರ ಕಟೀಲಿನ ಅನನ್ಯ ಭಕ್ತರು ಕೂಡ ಹೌದು. ಧನಲಕ್ಷ್ಮಿ ಕ್ಯಾಶಸ್ನ ಮಾಲಕರಾಗಿರುವಂತಹ ಶ್ರೀಪತಿ ಭಟ್ ಇವರನ್ನು ಕೂಡ ಆತ್ಮೀಯವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಜೊತೆಯಾದವರು ಶ್ರೀ ಕ್ಷೇತ್ರ ಕಟೀಲಿನ 6 ಮೇಳಗಳ ಸಂಚಾಲಕರಾಗಿರುವಂತ ಸನ್ಮಾನ್ಯ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಅವರು. ವಿಶೇಷವಾಗಿ ದೇವಪ್ರಸಾದ್ ಶೆಟ್ಟಿ ಅವರು ಕಟೀಲು ಮೇಳಕ್ಕೆ ಸಂಚಾಲಕರಾಗಿ ಬಂದ ಮೇಲೆ ಕಟೀಲು ಮೇಳ 5ನೇ ಮೇಳ ಆಯ್ತು, 6ನೇ ಮೇಳ ಆಯ್ತು. ಅಂದ್ರೆ ಮೇಳವು ಕೂಡ ನಿರಂತರವಾಗಿ ಅಕ್ಷಯ ಆಗ್ತಾ ಹೋಯಿತು. ಹಾಗೆ ಯಕ್ಷಗಾನವನ್ನ ಆಡಿಸುವಂತ ಏನು ಯಕ್ಷಗಾನ ಕಲಾಭಿಮಾನಿಗಳಿದ್ದಾರೆ, ಭಕ್ತರಿದ್ದಾರೆ, ಅವರ ಕೂಡ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ ಓರ್ವ ವಿಶೇಷವಾದಂತಹ ವ್ಯಕ್ತಿ, ನಯ ವಿನಯದ ಸಾಧು ಸ್ವಭಾವದ ಆಧರಣೀಯ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವಿಶೇಷವಾದಂತಹ ಗೌರವಾಧಾರದೊಂದಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಭಾರತೀಯ ಜನತಾ ಪಾರ್ಟಿಯ ಈ ಭಾಗದ ಜನಾನುರಾಗಿ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಚಂದ್ರಾಸ್ ಉಳ್ಳಾಲ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಗೌರವಾಧಾರದ ಪ್ರೀತಿಪೂರ್ವಕ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಅವರಿಗೂ ಕೂಡ ಗೌರವಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸುನ್ನಂಬಳ ವಿಶ್ವೇಶ್ವರ ಭಟ್ ಇವರು ವೇದಿಕೆಗೆ ಬರಬೇಕು, ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ತಾವೆಲ್ಲೊಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನ ನೀಡಬೇಕು. ಕಟೀಲಿನ 6 ಮೇಳಗಳ ಪ್ರಬಂಧಕರು ಸುನ್ನಂಬಳ ವಿಶ್ವೇಶ್ವರ ಭಟ್, ಹಾಗೆ ಇನ್ನೋರ್ವ ಸಾಧಕ ಕಲಾವಿದರಾಗಿರುವಂತ ಈ ಮೇಳದ ಪ್ರಧಾನ ಭಾಗವತರಾಗಿರುವಂತ ಪದ್ಯಾಣ ಗೋವಿಂದ ಭಟ್ರು ವೇದಿಕೆಗೆ ಸನ್ಮಾನದ ಗೌರವ ಪೀಠವನ್ನು ಬಂದು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಸಾಧಕ ಕಲಾವಿದರು ಪನೆಯಾಲ ರವಿರಾಜ್ ಭಟ್ ವೇದಿಕೆ ಬರಬೇಕು, ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಹೆಸರಾಂತ ಸ್ತ್ರೀ ಪಾತ್ರಧಾರಿಯಾಗಿರುವಂತ ಸಾಣೂರು ಮಹೇಶ್ ಕುಮಾರ್, ಡಾಕ್ಟರ್ ಸಾಣೂರು ಮಹೇಶ್ ಕುಮಾರ್ ಅವರು ಕೂಡ ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಮೋನಪ್ಪ ಗೌಡ ಪರಿಚಾರಕ ಕಲಾವಿದರಾಗಿರುವಂತ ಮೋನಪ್ಪ ಗೌಡರು ಕೂಡ ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಿಶೇಷವಾಗಿ ವೇದಿಕೆಯಲ್ಲಿರುವಂತ 5 ಮಂದಿ ಸಾಧಕ ಕಲಾವಿದರಿಗೆ ಮೊದಲಿಗೆ ಶಾಲಿನ ಗೌರವವನ್ನ ಪೂಜ್ಯ ಆಸರಣರು ಸಲ್ಲಿಸಬೇಕಾಗಿ, ಸ್ವಾಮೀಜಿಯವರು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಡನೀರು ಮಠದ ಪರಮ ಪೂಜ್ಯ ಶ್ರೀವರ್ಯರಾದಂತ ಸಚ್ಚಿದಾನಂದ ಭಾರತೀಯ ಶ್ರೀಗಳು 5 ಮಂದಿ ಸಾಧಕ ಕಲಾವಿದರಿಗೆ ಶಾಲಿನ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪೂಜ್ಯ ಶ್ರೀವರ್ಯರಿದ್ದಲ್ಲಿಗೆ ಬಂದು ಶಾಲಿನ ಗೌರವಾಧಾರವನ್ನ ಸ್ವೀಕರಿಸಿ ನಂತರ ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಒಂದು ಸಣ್ಣ ಮಟ್ಟಿನ ಪರಿಚಯವನ್ನು ತಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ಸುನ್ನಂಬಳ ವಿಶ್ವೇಶ್ವರ ಭಟ್ ಅವರು ಕಟೀಲಿನ 6 ಮೇಳಗಳ ಪ್ರಬಂಧಕರಾಗಿ ನಿರಂತರವಾಗಿ ತನ್ನ ಸೇವೆಯನ್ನ ನೀಡ್ತಾ ಇದ್ದಾರೆ. 42ನೇ ವರ್ಷದ ತಿರುಗಾಟವನ್ನ ಕಟೀಲು ಮೇಳದಲ್ಲಿ ನೀಡ್ತಾ ಇರುವಂತ ಓರ್ವ ಹಿರಿಯ ಪ್ರತಿಭಾನ್ವಿತ ಕಲಾವಿದರು. ಸ್ನೇಹಿತರೆ, ನಾವೆಲ್ಲರೂ ಅವರ ಪರಿಚಯವನ್ನ ನಾವು ಕೇಳಿದ್ದೇವೆ, ಅವರ ಬೇರೆ ಬೇರೆ ವೇಷಗಳನ್ನ ನೋಡಿದ್ದೇವೆ. ಒಂದು ಸಣ್ಣದಾದ ನಾನು ಕಂಡಂತ ನಿದರ್ಶನದಲ್ಲಿ ಅವರ ಒಂದು ಪರಿಚಯವನ್ನ ತಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೊನ್ನೊಂದು ಅವರು ವೇಷ ಮಾಡಿದಂತ ಒಂದು ಆ ವೇಷವನ್ನ ಯೂಟ್ಯೂಬ್ ನಲ್ಲಿ ನಾನು ನೋಡ್ತಾ ಇದ್ದೆ. ಅದು ಪ್ರಾಯಶಃ ದಾಶರಥಿ ಮತ್ತು ಭೀಷ್ಮನ ಒಂದು ಸಂಭಾಷಣೆ. ಸನ್ಮಾನ್ಯ ಸುನ್ನಂಬಳ ವಿಶ್ವೇಶ್ವರ ಭಟ್ ಅವರದು ದಾಶರಥನ ಪಾತ್ರ ಮತ್ತು ವಾಸುದೇವ ರಂಗಭಟ್ ಅವರದು ಭೀಷ್ಮನ ಪಾತ್ರ. ಇಬ್ಬರದು ಕೂಡ ಸಂಭಾಷಣೆ ನಡೀತಾ ಇರುವಾಗ ನಮ್ಮ ಮಧೂರು ಅವರು ಯಕ್ಷಗಾನ ರಂಗದಲ್ಲಿ ಓರ್ವ ಪ್ರತಿಭಾನ್ವಿತ ಅರ್ಥಧಾರಿ ಅವರು ವೇದಿಕೆಯಲ್ಲಿ ಇವರೊಂದಿಗೆ ವಾದಕ್ಕೆ ಎಳಿತಾ ಕೊನೆಗೊಂದು ಮಾತನ್ನ ಹೇಳಿದ್ರು, ನಿಮ್ಮನ್ನು ಈ ರಂಗದಲ್ಲಿ ನಿಮ್ಮೊಂದಿಗೆ ವಾದದಲ್ಲಿ ಮೇಲುಗೈ ಸಾಧಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಒಂದು ಪ್ರತಿಭಾ ಸಂಪನ್ನ ಕಲಾವಿದರು ಅಂತ. ಯಾಕೆ ಈ ಮಾತನ್ನ ನಾನು ಹೇಳಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಆಟ ಇರ್ಬೋದು, ಕೂಟ ಇರ್ಬೋದು, ತಾಳಮದ್ದಲೆ ಎಲ್ಲ ರಂಗದಲ್ಲಿ ಸರಳತೆಯಿಂದ ನಮ್ಗೆಲ್ರಿಗೂ ಅರ್ಥವಾಗುವಂತ ಒಂದು ಭಾಷಾ ಪ್ರಯೋಗದೊಂದಿಗೆ ಹೆಸರಾಂತ ಒಂದು ಅಗಾಧವಾದಂತ ಪಾಂಡಿತ್ಯ ಇದ್ರು ಕೂಡ ಅವರ ನಡವಳಿಕೆ ಅನ್ನುವಂಥದ್ದು ನಯ ವಿನಯವಾಗಿದೆ. ಯಕ್ಷಗಾನ ರಂಗದಲ್ಲಿ ಪ್ರಾಯಶಃ ಅವರದ್ದು ಸ್ತ್ರೀವೇಷ ಪಾತ್ರವನ್ನ ಏನೋ ನಾನು ನೋಡ್ಲಿಲ್ಲ, ಬಾಕಿ ಎಲ್ಲ ಪಾತ್ರವನ್ನು ಬಹುತೇಕ ಪಾತ್ರವನ್ನು ನಾನು ನೋಡಿದ್ದೇನೆ. ಅದು ಕೂಡ ಗೋವಿಂದ ಭಟ್ರ ಆಗಿರ್ಬೋದು ಅಥವಾ ರಾಜವೇಷದ ಪಾತ್ರ ಅಂತ ಹೇಳುವಾಗಿಲ್ಲ ಅಂತ ಯಕ್ಷಗಾನ ರಂಗದ ಓರ್ವ ಮೇಲು ಕಲಾವಿದರಾಗಿರುವಂತಹ ಸುನ್ನಂಬಳ ವಿಶ್ವೇಶ್ವರ ಭಟ್ ಅವರು ಯಕ್ಷಗಾನ ರಂಗದಲ್ಲಿ ಸಾಕಷ್ಟು ಸನ್ಮಾನ, ಪುರಸ್ಕಾರ, ಬಿರುದು ಅವರ ಕಲಾ ಸೇವೆಗೆ ಒಲಿದು ಬಂದಿದೆ. ಅವರಿಗೊಂದು ಜೋರಾದ ಕೈ ಚಪ್ಪಾಳೆ ಗೌರವಾಧಾರದೊಂದಿಗೆ ಇಂದಿನ ಪೂಜ್ಯ ಶ್ರೀವರ್ಯರು ಹಾಗೆ ಪೂಜ್ಯ ಆಸರಣರು ಉಪಸ್ಥಿತಿರುವಂತ ಈ ವೇದಿಕೆಯಲ್ಲಿ ಅವರಿಗೆ ಗೌರವದ ಸನ್ಮಾನವನ್ನ ನಾವು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಸುನ್ನಂಬಳ ವಿಶ್ವೇಶ್ವರ ಭಟ್ ಅವರಿಗೆ ಕಟೀಲಿನ ಮಹಾಮಾತೆ ನಿತ್ಯ ನಿರಂತರವಾಗಿ ಆಯುರ ಆರೋಗ್ಯ ಸನ್ಮಂಗಲವನ್ನ ನೀಡಲಿ ಎನ್ನುವಂತ ಸದಾಶಯದೊಂದಿಗೆ ಈ ವೇದಿಕೆಯಲ್ಲಿ ವಿಶೇಷವಾದಂತ ಗೌರವವನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಗೌರವ ಧನದೊಂದಿಗೆ, ಪೇಟದ ಗೌರವದೊಂದಿಗೆ, ವಿಶೇಷವಾದ ಫಲವಸ್ತಿನೊಂದಿಗೆ, ಸನ್ಮಾನ ಪತ್ರದೊಂದಿಗೆ, ಹಾರಾರ್ಪಣೆಯೊಂದಿಗೆ, ವಿಶೇಷವಾದಂತ ತೆಂಕುತಿಟ್ಟಿನ ಆ ಒಂದು ಚೆಂಡೆಯ ನೆನಪಿನ ಕಾಣಿಕೆಯೊಂದಿಗೆ ಅವರಿಗೆ ಗೌರವದ ಸನ್ಮಾನವನ್ನ ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ. 42ನೇ ವರ್ಷ ಅಂದ್ರೆ 4 ದಶಕಕ್ಕಿಂತಲೂ ಹೆಚ್ಚಿನ ಸೇವೆಯನ್ನ ಯಕ್ಷಗಾನ ರಂಗದಲ್ಲಿ ನೀಡ್ತಾ ಇರುವಂತ ಓರ್ವ ಧೀಮಂತ ಕಲಾವಿದರು ಸುನ್ನಂಬಳ ವಿಶ್ವೇಶ್ವರ ಭಟ್ ಅವರು. ಅದಕ್ಕೆ ಸನ್ಮಾನದ ಗೌರವ ಪೀಠದಲ್ಲಿ ನಮ್ಮೊಂದಿಗೆ ಜೊತೆಯಾದವರು ಭಾಗವತರಾಗಿರುವಂತ ಪದ್ಯಾಣ ಗೋವಿಂದ ಭಟ್ ಅವರು. ಸ್ನೇಹಿತರೆ, ನಾನು ಕಂಡಾಗೆ ಅವರನ್ನ ಒಬ್ಬ ಪುಣ್ಯಾತ್ಮ ಅಂತ ನಾವೆಲ್ಲರೂ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಕಟೀಲು ತಾಯಿಯ ಸೇವೆಗಾಗಿ ತನ್ನ ಬಹುತೇಕ ಸಮಯವನ್ನ, ಜೀವನವನ್ನ ಮೀಸಲಾಗಿಟ್ಟಂತ ಓರ್ವ ವ್ಯಕ್ತಿ. ಯಕ್ಷಗಾನದ ಆ ಕಾರ್ಯಕ್ರಮ ಮುಗಿದ ಬಳಿಕ ಅವರು ಹೆಚ್ಚಾಗಿ ತನ್ನ ಸಮಯವನ್ನ ಕಟೀಲು ಕ್ಷೇತ್ರದಲ್ಲಿ ತಾಯಿಯ ಸೇವೆಯೊಂದಿಗೆ ವ್ಯಯ ಮಾಡುವಂತ ಓರ್ವ ವ್ಯಕ್ತಿ. ನಿರಂತರವಾಗಿ ನಮ್ಮ ಸುನ್ನಂಬಳ ವಿಶ್ವೇಶ್ವರ ಭಟ್ ಅವರ ಸಲಹೆ ಸಹಕಾರದೊಂದಿಗೆ ಸುಮಾರು 3 ದಶಕಗಳಿಂದ ಯಕ್ಷಗಾನದಲ್ಲಿ ತನ್ನ ಸೇವೆಯನ್ನ ನೀಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾದಂತಹ ಗೌರವವನ್ನು ನಾವು ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಸಂಸದರು ಹಾಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ, ಆತ್ಮೀಯವಾಗಿ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಸಂತೋಷ್ ಕುಮಾರ್ ರೈ ಬೋಳಿಯ ತಾವು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪದ್ಯಾಣ ಗೋವಿಂದ ಭಟ್ ಅವರಿಗೆ ವೇದಿಕೆಯಲ್ಲಿ ವಿಶೇಷವಾದಂತ ಗೌರವಾಧಾರದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವ ಇನ್ನೋರ್ವ ಸಾಧಕ ಕಲಾವಿದರಾಗಿರುವಂತಹ ಪನೆಯಾಲ ರವಿರಾಜ್ ಭಟ್ ಕಟೀಲು ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ
ಯಕ್ಷ ಸೇವೆಯನ್ನ ಮಾಡ್ತಾ ಬಂದಿರುವವರು. ಬಣ್ಣದ ವೇಷ, ರಾಜವೇಷ, ನಾಟಕೀಯ ಈ ವೇಷಗಳಿಗೆ ಜೀವ ತುಂಬಬಲ್ಲಂತ ಒಂದು ಅಭಿನಯ, ತನ್ನ ಅಗಾಧವಾದಂತ ಅಭಿಮಾನಿ ವರ್ಗವನ್ನ ಸೃಷ್ಟಿಸುವಂತ ಓರ್ವ ಕಲಾವಿದ. ತಾಯಿಯ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಸಾಧನೆ ಹೀಗೆ ನಿರಂತರವಾಗಿ ಸಾಗಲಿ ಎನ್ನುವಂತ ಆಶಯದೊಂದಿಗೆ ವೇದಿಕೆಯಲ್ಲಿ ವಿಶೇಷವಾದಂತ ಗೌರವಾಧಾರದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಜೊತೆಯಾಗಿ ಸನ್ಮಾನವನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಸತೀಶ್ ಕುಂಪಲ ಮತ್ತು ಚಂದ್ರಾಸ್ ಪಂಡಿತೋಸ್ ರಾಜ್ಯದ ವೇದಿಕೆ ಬರಲು. ಸತೀಶ್ ಕುಂಪಲ ಚಂದ್ರಾಸ್ ಪಂಡಿತೋಸ್ ವೇದಿಕೆ ಮೇಲೆ. ಹಾಗೆ ಮೊದಲ ವೇದಿಕೆಯಲ್ಲಿರುವ ಗೌರವಾನ್ವಿತ ಕಲಾವಿದರಾಗಿರುವಂತ ಮಹೇಶ್ ಕುಮಾರ್ ಸಾನವರು, ಡಾಕ್ಟರ್ ಮಹೇಶ್ ಕುಮಾರ್ ಸಾನವರು ಪ್ರಾಯಶಃ ಯಕ್ಷಗಾನ ರಂಗದಲ್ಲಿ ಕಲಾವಿದರಾಗಿದ್ದು ಪ್ರತಿಷ್ಠಿತ PhD ಪದವಿಯನ್ನು ಪಡೆದ ಕೆಲವು ಕಲಾವಿದರಲ್ಲಿ ಅಗ್ರಪಂಥ್ಯ ಕಲಾವಿದರಲ್ಲಿ ನಮ್ಮ ಮಹೇಶ್ ಕುಮಾರ್ ಸಾನವರು ಕೂಡ ಒಬ್ಬರು. ವೃತ್ತಿಯಲ್ಲಿ ಪ್ರೊಫೆಸರ್, ಹಾಗೆ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಕೂಡ ಬಹಳಷ್ಟು ಸೊಗಸಾಗಿ ಹೊಂದಿಸಿಕೊಂಡು ತನ್ನ ಯಕ್ಷಗಾನ ಸೇವೆಯನ್ನು ನಿರಂತರವಾಗಿ ನೀಡ್ತಾ ಇದ್ದಾರೆ. ಗಣತಿ ಪಾತ್ರದಿಂದ ಹಿಡಿದು ಎಲ್ಲ ಪಾತ್ರಗಳಿಗೆ, ಸ್ತ್ರೀ ಪಾತ್ರಗಳಿಗೆ ಜೀವ ತುಂಬಬಲ್ಲ ಅಭಿನಯವನ್ನ ನೀಡುವಂತವರು ಡಾಕ್ಟರ್ ಮಹೇಶ್ ಕುಮಾರ್ ಸಾಣರು ಕಟೀಲು ಮೇಳದಲ್ಲಿ, ಈ ಮೇಳದಲ್ಲಿ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ ತನ್ನ ಸೇವೆಯನ್ನ ನೀಡ್ತಾ ಇದ್ದಾರೆ. ಜಗದೀಶ್ ಅಧಿಕಾರಿ ತಾವು ಕೂಡ ವೇದಿಕೆ ಬರಬೇಕು. ಜಗದೀಶ್ ಅಧಿಕಾರಿ ಅವರು ಡಾಕ್ಟರ್ ಮಹೇಶ್ ಕುಮಾರ್ ಸಾಣೂರ್ ಅವರಿಗೆ ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಮೊದಲಿಗೆ ಕೊನೆಯದಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವವರು ಚೌಕಿಯ ಪರಿಚಾರಕ ಕಲಾವಿದರು, ರಂಗಸ್ಥಳ ಮತ್ತು ಚೌಕಿಯ ಪರಿಚಾರಕ ಕಲಾವಿದರಾಗಿರುವಂತ ಮೋನಪ್ಪ ಗೌಡ್ರು. ಕಳೆದ 4 ದಶಕಗಳಿಂದ ನಿರಂತರವಾಗಿ ಯಕ್ಷಗಾನದ ಸೇವೆಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಬಹಳಷ್ಟು ಕಷ್ಟದ ಕೆಲಸ ಏನು ಅಂತ ಹೇಳಿದ್ರೆ ರಂಗಸ್ಥಳದ ಎಲ್ಲ ಒಂದು ಜ್ಞಾನ ಇರಬೇಕು. ಚೌಕಿಯ ಪರಿಚಾರಕ ಕಲಾವಿದರು ಅಂತ ಹೇಳಿದ್ರೆ ಮೇಳದ ಎಲ್ಲ ಕಲಾವಿದರನ್ನ ಸರಿಯಾದ ಸಮಯಕ್ಕೆ ಅವರಿಗೆ ವೇಷ ಕಟ್ಟುವುದರಿಂದ ಹಿಡಿದು ಆ ಒಂದು ಚೌಕಿಗೂ ಮತ್ತು ರಂಗಕ್ಕಿರುವಂತಹ ಒಂದು ಕೊಂಡಿ, ಆ ಕೆಲಸವನ್ನ ಬಹಳಷ್ಟು ನಿಷ್ಠೆಯಿಂದ ಕಳೆದ 4 ದಶಕಗಳಿಂದ ಮಾಡ್ತಾ ಬರುವವರು ಮೋನಪ್ಪ ಗೌಡ್ರು. ಮಹಾಮಾತೆಯ ಆಶೀರ್ವಾದ ತಮ್ಮ ಮೇಲೆ ಇರಲಿ ಎನ್ನುವಂತ ಆಶಯದೊಂದಿಗೆ ಅವರಿಗೆ ವೇದಿಕೆಯಲ್ಲಿ ವಿಶೇಷವಾದಂತಹ ಗೌರವಾಧಾರದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ವಿಶೇಷವಾಗಿ ಸನ್ಮಾನವನ್ನ ಸ್ವೀಕರಿಸಿದಂತ ಸುನ್ನಂಬಳ ವಿಶ್ವೇಶ್ವರ ಭಟ್, ಪದ್ಯಾನ ಗೋವಿಂದ ಭಟ್, ಹಾಗೆ ಪನೆಯಾಲ ರವಿರಾಜ್ ಭಟ್, ಡಾಕ್ಟರ್ ಮಹೇಶ್ ಕುಮಾರ್ ಸಾಣೂರು, ಮೋನಪ್ಪ ಗೌಡ್ರು, ಈ 5 ಮಂದಿ ಸಾಧಕ ವೇದಿಕೆಯಲ್ಲಿ ವಿಶೇಷವಾದಂತ ಸನ್ಮಾನವನ್ನ ನಮ್ಮ ದಶಮ ಸಂಭ್ರಮ 10ನೇ ವರ್ಷದ ಯಕ್ಷಗಾನ ಬಯಲಾಟದ ಸೇವೆಯ ಈ ಸುದಿನ ಗಣ್ಯಮಾನ್ಯರ ಸಮಕ್ಷಮ ಇರುವಂತ ಪೂಜ್ಯ ಶ್ರೀವರ್ಯರ ಆಶೀರ್ವಾದ ಇರುವಂತ ಪೂಜ್ಯ ಅಸ್ರಣ್ಣರ ಉಪಸ್ಥಿತಿ ಇರುವಂತ ಈ ವೇದಿಕೆಯಲ್ಲಿ ತಮಗೆ ನೀಡ್ತಾ ಇದ್ದೇವೆ. ಪ್ರೀತಿ ಇಟ್ಟು ಸ್ವೀಕರಿಸಿದಂತ ತಮಗೆಲ್ಲರಿಗೂ ವಂದನೆ, ಅಭಿವಂದನೆ, ಧನ್ಯವಾದಗಳು. ಅವರಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಪೂಜ್ಯ ಆಸರಣ್ಣರವರಿಗೆ ಶಾಲಿನ ಗೌರವಾಧಾರದೊಂದಿಗೆ ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಇಂದಿನ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಜೊತೆಯಾಗಿರುವವರು ಚಂದ್ರಾಸ್ ಪಂಡಿತೋಸ್, ಮಂಗಳೂರು ವಿಧಾನಸಭಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು. ಅವರಿಗೂ ಕೂಡ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಶಾಲಿನ ಗೌರವಾಧಾರದೊಂದಿಗೆ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಸತೀಶ್ ಕುಂಬಲ, ತಮ್ಮ ಕೂಡ ಪ್ರೀತಿಪೂರ್ವಕವಾದಂತಹ ಗೌರವದ ಸ್ವಾಗತವನ್ನ ಈ ವೇದಿಕೆಗೆ ನೀಡ್ತಾ ಇದ್ದೇವೆ. ಹಾಗೆ ಸಂತೋಷ್ ಕುಮಾರ್ ರೈ ಬೋಳಿಯಾರ್,
ನಿಗಮದ ಅಧ್ಯಕ್ಷರು, ಅವರಿಗೆ ಕೂಡ ಗೌರವದ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾಗಿರುವಂತಹ ಹಾಗೆ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂತಹ ಜಗದೀಶ್ ಅಧಿಕಾರಿ, ತಮಗೂ ಕೂಡ ಶಾಲಿನ ಗೌರವಾಧಾರದೊಂದಿಗೆ ಪ್ರೀತಿಪೂರ್ವಕ ಸ್ವಾಗತ. ಧನ್ಯವಾದ. ಸನ್ಮಾನವನ್ನ ಸ್ವೀಕರಿಸಿದಂತ 5 ಸಾಧಕ ಕಲಾವಿದರೆಲ್ಲರ ಪರವಾಗಿ ನಮ್ಮ ಸುನ್ನಂಬಳ ವಿಶ್ವೇಶ್ವರ ಭಟ್ರವರು, ಹಿರಿಯ ಕಲಾವಿದರು, ಸನ್ಮಾನಕ್ಕೆ ಉತ್ತರ ಅಂತಲ್ಲ, ತಮ್ಮೆಲ್ಲರ ಪರವಾಗಿ ಒಂದು 2 ಮಾತನ್ನ ಸೇರುವ ಎಲ್ಲರ ಮುಂದೆ ಇರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. ತಮ್ಮ ಭವಿಷ್ಯತ್ತಿನ ನಿರೀಕ್ಷೆಯಲ್ಲಿ ವಿಶ್ವಾಸದಿಂದ ನಂಬಿದಂತಹ ಮಂದಿಗಳು ಇದನ್ನು ಅತ್ಯಂತ ವೈಭವದಿಂದ ತಮ್ಮ ಶಕ್ತಿ ಮೀರಿ ಆ ದೇವಿಗೆ ಸಮರ್ಪಣಾ ಬುದ್ಧಿಯಿಂದ ಒಪ್ಪಿಸುವಲ್ಲಿ ಮುಂದಾಗುತ್ತಾರೆ. ಈಗ ನಾವೇ ಕಾಣುತ್ತೇವೆ, ಒಂದು ದಿವಸದ ಈ ಕಾರ್ಯಕ್ರಮದ ಈ ವಿಜೃಂಭಣೆ ಹಿನ್ನೆಲೆಯಲ್ಲಿ ಎಷ್ಟು ಜನರ ಪರಿಶ್ರಮ ಇದೆ ಅನ್ನೋದು ನಮಗೆ ನೋಡಿದರೆ ಅರ್ಥ ಆಗ್ತದೆ. ಇಷ್ಟೆಲ್ಲವನ್ನು ಮಾಡುವುದು ಯಾಕೆ? ಕಲಾಪ್ರಿಯ ಆದಂತಹ ಆ ದೇವಿಯ ಅನುಗ್ರಹ ಸಿಗಬೇಕು. ಮಾತ್ರವಲ್ಲ, ಆ ಒಂದು ಕಾರ್ಯಕ್ರಮದ ಮೂಲಕವಾಗಿ ಊರಿನ ಕ್ಷೇಮವೂ ಸಾಧ್ಯವಾಗಬೇಕು. ಈ ನಿರೀಕ್ಷೆಯನ್ನು ಇಟ್ಟುಕೊಂಡು ಎಲ್ಲ ಮಂದಿಗಳು ಒಟ್ಟಾಗಿ ಒಂದು ದೃಷ್ಟಿಯನ್ನು ನೋಡಿದರೆ, ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ತೆಗೆದರೆ ಹೇಗೆ ಬಂಧು ಬಳಗವನ್ನೆಲ್ಲ ನಾವು ಒಟ್ಟಾಗಿ ಕಾಣುವುದಕ್ಕೆ ಸಾಧ್ಯ ಆಗ್ತದೋ ಹಾಗೆ ಊರವರನ್ನು, ಪರ ಊರವರನ್ನು, ಆತ್ಮೀಯರನ್ನು, ಬಂಧುಗಳನ್ನು ಎಲ್ಲರನ್ನೂ ಒಂದೆಡೆ ಕಲೆ ಹಾಕಿ ತಾವುದರಲ್ಲಿ ಸಂತೋಷದಿಂದ ಪಾಲ್ಗೊಳ್ಳುವಂತಹ ಒಂದು ಸನ್ನಿವೇಶವೂ ದೇವರ ಉತ್ಸವವು ಜೊತೆಯಾಗಿ ಸಾಗುತ್ತಾ ಕಟೀಲು ಮೇಳದ ಯಕ್ಷಗಾನಗಳು ಸಾಗುತ್ತಾರೆ. ಅಂತಹ ಒಂದು ಉತ್ಸವದ ಮಧ್ಯದಲ್ಲಿ ಸಹ ಕಲಾವಿದರೊಂದಿಗೆ, ಸಹ ವ್ಯವಸಾಯಿಗಳೊಂದಿಗೆ, ಹಿರಿಯರೆಲ್ಲರ ಸಮಕ್ಷದಲ್ಲಿ ಒಂದು ಗೌರವವನ್ನು ಸ್ವೀಕರಿಸುವಂತಹ ಅವಕಾಶ ಒದಗಿ ಬಂದದ್ದು ಆ ಕಲಾಪ್ರಿಯಾದ ದುರ್ಗಾ ಪರಮೇಶ್ವರಿಯ ಅನುಗ್ರಹ ವಿಶೇಷ ಅಂದರೆ ನಾನು ಭಾವಿಸ್ತೇನೆ. ಕಲೆಯನ್ನು, ಕಲಾವಿದನನ್ನು ಗೌರವಿಸುವಂತಹ ಮನಸ್ಥಿತಿಯಿಂದ ಕಟೀಲು ಮೇಳದ ಸೇವಾದಾರರು ಒಬ್ಬೊಬ್ಬನನ್ನು ಬಹಳಷ್ಟು ಗೌರವದಿಂದ ಪ್ರತಿದಿನವೂ ಕಾಣುತ್ತಾರೆ. ಪ್ರತ್ಯೇಕವಾಗಿ ವೇದಿಕೆಯಲ್ಲಿ ಕರೆದೊಂದು ಸನ್ಮಾನವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ನಿತ್ಯ ಹೋದಡೆಯಲ್ಲೆಲ್ಲ ಸನ್ಮಾನವೇ. ಎಷ್ಟು ಗೌರವಾದರಿಂದ ನಮ್ಮನ್ನು ಕಾಣುತ್ತಾರೆ ಕೇಳಿದರೆ, ನಮ್ಮ ಅರ್ಹತೆಯಿಂದ ಮೀರಿ ನಮ್ಮನ್ನು ಗೌರವಾದರಿಂದ ಕಾಣುತ್ತಾರೆ. ಕಾಣುವುದಕ್ಕೆ ಕಾರಣವಾಗುವುದು ನಾವು ಕಟೀಲು ಮೇಳದಲ್ಲಿದ್ದೇವೆ ಅನ್ನೋದು. ಹೀಗೆ ಈ ಮೇಳದ ಹಿನ್ನೆಲೆಯಿಂದ ಇದರಲ್ಲಿ ನಾವು ಪ್ರಾಮಾಣಿಕವಾಗಿ ವ್ಯವಸಾಯ ಮಾಡಿದರೆ ನಮಗೆ ಕಲಾಮಾತೆ ಅನುಗ್ರಹವಾಗ್ತದೆ ಅನ್ನುವಂತಹ ವಿಶ್ವಾಸದಿಂದ ನಾವು ನಮ್ಮ ದುಡಿಮೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ನಮಗೆ ಅತ್ಯಂತ ಎಚ್ಚರದ ವಿಚಾರ ಅನ್ನುವುದನ್ನು ನಾನು ಈ ಕ್ಷಣದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಏನೋ ನಾವು ಮಾಡಿದಂತಹ ಅಷ್ಟಿಷ್ಟು ಸೇವೆಯನ್ನು ಮನಗಂಡು ಹಿರಿಯರೆಲ್ಲರೂ ಇಂದಿನ ದಿನ ನಮ್ಮನ್ನು ಸತ್ಕರಿಸಿದ್ದೀರಿ ಸಹ ಕಲಾವಿದರೊಂದಿಗೆ. ಇದು ಬಹಳ ದೊಡ್ಡ ಸೌಭಾಗ್ಯ. ಒಂದೇ ಮನೆಯ ಸದಸ್ಯರ ಹಾಗೆ ನಾವು ಚೌಕಿಯಲ್ಲಿ ಒಟ್ಟಾಗಿ ಕಲಿಯುತ್ತೇವೆ. 40 ವರ್ಷ ತಿರುಗಾಟ ಆದವ, 30 ವರ್ಷ ತಿರುಗಾಟ ಆದವ, 1 ವರ್ಷ ತಿರುಗಾಟಕ್ಕೆ ಬಂದವ, ಈ ಥರದಾದಂತಹ ತಾರತಮ್ಯ ಭಾವದಿಂದ ನಾವು ಕಾಣುವುದೇ ಇಲ್ಲ. ಒಂದೇ ಮನೆಯ ಸದಸ್ಯರ ಹಾಗೆ, ಅಣ್ಣ ತಮ್ಮಂದಿರ ಹಾಗೆ ಒಡನಾಟದಲ್ಲಿರ್ತೇವೆ. ಅದನ್ನೇ ಇಂದು ಸಾರ್ವಜನಿಕರ ಸಮಕ್ಷದಲ್ಲಿ ಎಲ್ಲರ ಮಧ್ಯದಲ್ಲಿ ಒಂದು ನಮ್ಮೆಲ್ಲರನ್ನು ಭಿನ್ನ ಭಿನ್ನ ಸ್ತರದಲ್ಲಿದ್ದವರನ್ನು ಗುರುತಿಸಿ ಸನ್ಮಾನಿಸಿದ್ದು ಕೇವಲ ನಮ್ಮ ತಿರುಗಾಟ ಎಷ್ಟು ವರ್ಷ ಅನ್ನುವುದರ ನೆಲೆಯಿಂದ ನಾವೆಲ್ಲ ಒಂದೇ ಮನೆಯವರು ಅನ್ನುವಂತಹ ಭಾವವನ್ನು ಊರವರು ನಮ್ಮಲ್ಲಿ ಇರಿಸಿಕೊಂಡಿದ್ದಾರೆ, ಕಂಡುಕೊಂಡಿದ್ದಾರೆ ಅನ್ನುವಂತಹ ಹಿತ ಸಮಾಧಾನ ಈ ಕಾರ್ಯಕ್ರಮದ ಪರವಾಗಿ ನಮಗೆ ಒದಗಿ ಬಂತು. ಇದು ಕಲಾದೇವಿಯ ಪ್ರಸಾದ ಅಂತ ಸಂತೋಷದಿಂದ ನಾವು ಸ್ವೀಕರಿಸಿದ್ದೇವೆ ಅನ್ನೋ ಹಾಗೆ ನನ್ನ ಸಹ ವ್ಯವಸಾಯಿಗಳ ಪರವಾಗಿಯೂ ನಮಗಾದಂತಹ ಆನಂದವನ್ನು, ಸಂತೋಷವನ್ನು ಅತ್ಯಂತ ವಿನಯಪೂರ್ವಕವಾಗಿ ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳುತ್ತಾ, ಇನ್ನೂ ಇದಕ್ಕಿಂತ ಅತಿಶಯವಾಗಿ ಆ ಮಹಾತಾಯಿಯ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ, ಶಕ್ತಿ, ಸಾಮರ್ಥ್ಯ ಆ ಸೇವಾದಾರರಿಗೆ, ಕಲಾಭಿಮಾನಿಗಳಾದಂತಹ ತಮಗೆ ಸದಾ ಸರ್ವದಾ ಆ ಮಹಾತಾಯಿ ಒದಗಿಸಲಿ ಅಂತ ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಕಲಾವಿದ ಶ್ರೇಷ್ಠರಾಗಿರುವಂತಹ ಸುನ್ನಂಬಳ ವಿಶ್ವೇಶ್ವರ ಭಟ್ಟಿಯವರಿಗೆ ತಮ್ಮ 2 ಮಾತಿಗೆ ಶಿರಬಾಗುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಸ್ನೇಹಿತರೆ, ಮಾನವ ಮಾನಸದಲ್ಲಿ ಮಾಸದೆ ಮಾನನೀಯವಾಗಿ ಮಿನುಗುವಂತ ಮಹಾಕಲೆಯ ಯಕ್ಷಗಾನ
ಶಾರದೆಯ ಮಾನಸ ವೀಣಾ ತರಂಗದ ಸ್ವರ ಸಪ್ತಕಗಳು ನರ್ತಿಸುವ ನಾಟ್ಯ ಮಂಟಪವೆನಿಸುತ್ತದೆ. ಮಾತೆಗೆ ಗಾನಾಮೃತದಿಂದಲೇ ಅಭಿಷೇಚನವಾಗಿ ವಾದನವೆಂಬ ವಸನವನ್ನೊಡಿಸಿ ಸಾಹಿತ್ಯವೆಂಬ ಶಿರೋ ವಸಂತದಿಂದ ಅಲಂಕರಿಸಿ ಯಕ್ಷಗಾನ ಎನ್ನುವಂತ ದಕ್ಷ ಪೂಜೆ ನಡೆಯುವಾಗ ಭಾವಾಂತರಂಗಗಳೇ ಬೇರಿಯ ನಾದವಾಗಿ ಹೊರಹೊಮ್ಮುತ್ತದಂತೆ ಅಂತ ಪವಿತ್ರವಾದಂತ ಯಕ್ಷಗಾನದ ಸೇವೆಯನ್ನ ನಿರಂತರವಾಗಿ ಗೈಯುತ್ತಿರುವಂತ 5 ಕಲಾವಿದ ಶ್ರೇಷ್ಠರನ್ನ ಈ ವೇದಿಕೆಯಲ್ಲಿ ನಾವು ಗೌರವಪೂರ್ವಕವಾಗಿ ಅಭಿನಂದಿಸಿದ್ದೇವೆ. ಮುಂದಕ್ಕೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಗೆಲ್ರಿಗೂ ಆಶೀರ್ವಚನದ ಅಮೃತತ್ವದ ಸಿರಿಸಿಂಚನವನ್ನ ನೀಡಲಿಕ್ಕಿರುವವರು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಗಳು ಎಡನೀರು ಮಠ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನದ ಶುಭ ಹಾರೈಕೆಯನ್ನ ನೀಡಲಿಕ್ಕಿದ್ದಾರೆ. ಪರಮ ಪೂಜ್ಯ ಶ್ರೀವರ್ಯರ ಮಾತಿಗೆ ನಾವೆಲ್ಲರೂ ಕಿವಿಯಾಗೋಣ, ಅವರ ಶುಭ ಹಾರೈಕೆಗೆ ಶಿರಬಾಗೋಣ ಎನ್ನುವ ಆಶಯದೊಂದಿಗೆ ಇದೀಗ ವೇದಿಕೆಯಲ್ಲಿ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಗಳು. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸಿ ಸುಮಪ್ರಕಾಶಂ ದಿಗ್ವಾಸದಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕ್ಷೇತ್ರ ಕಲೆಗಳಲ್ಲಿ ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಕಥಕಳಿ ಇರ್ಬೋದು, ಯಕ್ಷಗಾನ ಇರ್ಬೋದು, ಈ ರೀತಿ ಹಲವು ಕಲೆಗಳು ಕ್ಷೇತ್ರ ಕಲೆಗಳ ರೀತಿಯಲ್ಲಿ ಅದು ಗುರುತಿಸಲ್ಪಡ್ತದೆ. ಅದರಲ್ಲಿ ಮುಖ್ಯವಾಗಿ ಧಾರ್ಮಿಕ ವಿಧಾನಗಳೊಂದಿಗೆ ಆಚರಣೆಯೊಂದಿಗೆ ಕಲಾ ಪ್ರದರ್ಶನಗೊಳ್ತಾ ಇರುವುದು ಅದು ನಮ್ಮ ಹೆಮ್ಮೆಯ ಕರಾವಳಿಯ ಯಕ್ಷಗಾನ ಕಲೆ. ಅದರಲ್ಲೂ ಮುಖ್ಯವಾಗಿ ಕಟೀಲು ಮೇಳದ ಯಕ್ಷಗಾನ ಅಂದರೆ ಅದು ಈಗಾಗಲೇ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಹೇಳಿದಾಗ ಅದೊಂದು ಉತ್ಸವ. ಅದು ಅಲ್ಲಿ ಮುಖ್ಯವಾಗಿ ದೇವಿಯ ಆರಾಧನೆ, ಧಾರ್ಮಿಕ ಆಚರಣೆ, ಅದರೊಂದಿಗೆ ಕಲಾ ಪ್ರದರ್ಶನ ಹಿಂದಿನಿಂದಲೂ ನಡೆಯುತ್ತಾ ಬಂದಿರುವುದು ಎಲ್ಲ ಧಾರ್ಮಿಕ ಬಂಧುಗಳಿಗೂ ಕಲಾಸಕ್ತರಿಗೂ ತಿಳಿದಿರುವಂತಹ ವಿಷಯ. ಕಟೀಲು ಮೇಳದ ಯಕ್ಷಗಾನ ಸೇವೆ, ಯಕ್ಷಗಾನ ಬಯಲಾಟ ಅಂದರೆ ಅದು ಒಂದರ್ಥದಲ್ಲಿ ಅದು ತ್ರಿವಿಧ ದಾಸೋಹ. ಅದು ಅಲ್ಲಿ ಧಾರ್ಮಿಕವಾದಂಥ ಆಚರಣೆಗಳೊಂದಿಗೆ ಶ್ರೀದೇವರ ಕೃಪೆಗೂ ಪಾತ್ರರಾಗ್ತಾರೆ ಜನಗಳು. ಅದರೊಂದಿಗೆ ಯಕ್ಷಗಾನ ಪ್ರದರ್ಶನವನ್ನು ನೋಡುವ ಮೂಲಕ ಕಲಾ ರಸ ದೌತಣವನ್ನು ಕೂಡ ಅನುಭವಿಸ್ತಾರೆ. ಅದಲ್ಲದೆ ಎಲ್ಲ ಕಲಾ ಪ್ರದರ್ಶನಗಳಲ್ಲೂ ಮುಖ್ಯವಾಗಿ ಅನ್ನ ಸಂದರ್ಪಣೆಯಿಂದ ಬಂದಂತಹ ಭಕ್ತರ, ಕಲಾ ಪ್ರೇಮಿಗಳ ಹಸಿವನ್ನು ಕೂಡ ನೀಗಿಸುವಂತಹ ವ್ಯವಸ್ಥೆ ಇರ್ತದೆ. ಈ ರೀತಿಯಿಂದ ಕಟೀಲು ಮೇಳದ ಯಕ್ಷಗಾನ ಪ್ರದರ್ಶನ, ಸೇವೆ, ಬಯಲಾಟ ಅಂದರೆ ಅದು ತ್ರಿವಿಧ ದಾಸೋಹ. ಬಂದಂತಹ ಎಲ್ಲ ಭಕ್ತರಿಗೆ ದೇವಿಯ ದರ್ಶನ, ಬಯಲಾಟದ ಪ್ರದರ್ಶನ, ದೇವಿಯ ಪ್ರಸಾದ ಇದನ್ನು ನೀಡುವ ಮೂಲಕ ಅದರೊಂದಿಗೆ ಯಕ್ಷಗಾನ ಕಲೆ ಕೂಡ ಬೆಳೆಯುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಇಂತಹ ಪ್ರದರ್ಶನಗಳು ಜಿಲ್ಲೆಯಾದ್ಯಂತ ನಡೆದು ಬಂದಿದೆ. ನಾನು ಈಗಾಗಲೇ ಲಕ್ಷ್ಮಣ ಹತ್ರ ಮಾತಾಡುವಾಗ ಕೇಳಿದೆ, ನಿರಂತರವಾಗಿ ಎಷ್ಟು ವರ್ಷಗಳಿಂದ ಬಯಲಾಟವನ್ನು ಆಡಿಸುವವರು ಇದ್ದಾರೆ ಅಂತ. ಅವರು ಹೇಳಿದರು 75 ವರ್ಷಗಳಕ್ಕೂ ಮಿಕ್ಕಿ ಕಟೀಲು ಮೇಳದ ಪ್ರದರ್ಶನಗಳನ್ನು ನಡೆಸ್ತಾ ಬಂದ ಭಕ್ತಾದಿಗಳಿದ್ದಾರೆ ಅಂತ ಹೇಳಿದರು. ಬಹುಶಃ ಇನ್ಯಾವುದೇ ಕಲಾ ಪ್ರಕಾರಗಳಲ್ಲಿ, ಕಲಾ ಆಯಾಮದಲ್ಲಿ ಕಂಡುಬರದಂತಹ ಒಂದು ವಿಶೇಷವಾದ ಆಚರಣೆ ನಮ್ಮ ಯಕ್ಷಗಾನದಲ್ಲಿ, ಅದರಲ್ಲೂ ಸೇವಾ ಬಯಲಾಟದ ರೂಪದಲ್ಲಿ ಕಂಡು ಬಂದಿದೆ ಅಂದರೆ ಅದು ಅತಿಶಯೋಕ್ತಿ ಆಗಲಾರದು. ಈ ದೃಷ್ಟಿಯಿಂದ ಇವತ್ತು ಜಿಲ್ಲೆಯಾದ್ಯಂತ ಕಟೀಲು ಮೇಳಗಳು ಮತ್ತು ಇನ್ನಿತರ ದೇವಾಲಯಗಳಿಗೆ ಸಂಬಂಧಪಟ್ಟ ಮೇಳಗಳು ಪುರಾಣದ ಕಥೆಗಳನ್ನು ಯಕ್ಷಗಾನದ ಮಾಧ್ಯಮದ ಮೂಲಕ ಜನರಿಗೆ ತಿಳಿ ಹೇಳುವ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ನಮಗೆ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಇಂತಹ ಪುರಾಣಗಳ ವಿಷಯ ಇರ್ಬೋದು ಅಥವಾ ಇನ್ನೊಂದರ ಐತಿಹಾಸಿಕ ವಿಷಯಗಳಿರ್ಬೋದು, ಅದನ್ನು ತಿಳಿದುಕೊಳ್ಳುವಂತಹ ಅವಕಾಶ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಇಲ್ಲದಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಕನ್ನಡ ಭಾಷೆಯ ಬೆಳವಣಿಗೆಯನ್ನು ಕೂಡ ಮಾಡಿಕೊಂಡು ಯಕ್ಷಗಾನ ಮೇಳಗಳು ಪುರಾಣದ ಕಥೆಗಳನ್ನು, ಇತಿಹಾಸದ ಕಥೆಗಳನ್ನು ಯಕ್ಷಗಾನ ಮಾಧ್ಯಮದ ಮೂಲಕ ಜನರಿಗೆ ತಿಳಿ ಹೇಳುತ್ತಾ ಯಕ್ಷಗಾನ ಕಲೆಯನ್ನು ಕೂಡ ಉಳಿಸಿ ಬೆಳೆಸುವ
ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಎಲ್ಲ ಕಲಾ ಬಂಧುಗಳು, ಪ್ರೇಕ್ಷಕರು ಯಕ್ಷಗಾನಕ್ಕೆ ಇನ್ನೂ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ಅವರವರ ಮನೆಯಲ್ಲಿ ಯುವ ಪೀಳಿಗೆಯನ್ನು ಇಂತಹ ಪ್ರದರ್ಶನಗಳನ್ನು ನೋಡುವಲ್ಲಿ ಅವರನ್ನು ಪ್ರೇರೇಪಿಸಬೇಕೆಂದು ಕೂಡ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯುವ ಪೀಳಿಗೆಗಳು ಇಂತಹ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಗಳಾದಂತಹ ಇಂತಹ ಕಲೆಗಳನ್ನು ಪೋಷಿಸುವುದು, ಬೆಳೆಸುವುದು, ಅದನ್ನು ನೋಡುವುದರ ಮೂಲಕ ಅವರಲ್ಲೂ ಸಂಸ್ಕಾರಗಳು ಬೆಳೆಯುತ್ತದೆ ಮತ್ತು ಇಂತಹ ಕಲೆಗಳು ಕೂಡ ಅದರ ಜೊತೆಯಲ್ಲಿ ಬೆಳೆಯುತ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇಂತಹ ಕಾರ್ಯಕ್ರಮವನ್ನು ಈ ಸುಂದರ ಪರಿಸರದಲ್ಲಿ ಹಮ್ಮಿಕೊಂಡಂತಹ ಸೇವಾಕರ್ತರಿಗೆ ಮೊದಲಾಗಿ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಮುಖ್ಯವಾಗಿ ಕಟೀಲು ಮೇಳಗಳು ಇಂತಹ ಸುವ್ಯವಸ್ಥಿತ ಸ್ಥಿತಿಯಲ್ಲಿ ನಡಿಬೇಕಾದರೆ ಆಸರಣ್ಣ ಬಂಧುಗಳ ಧಾರ್ಮಿಕವಾದ ನೇತೃತ್ವ ಮತ್ತು ಅದಕ್ಕೆ ಅವರ ಸಲಹೆ ಸೂಚನೆಗಳಿಂದಾಗಿ ಇವತ್ತು ಇದು ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಾವು ಹಿಂದಿನಿಂದಲೂ ನೋಡುತ್ತಾ ಬಂದಿರುವಂತೆ ನಮ್ಮ ಆತ್ಮೀಯ ಅಭಿಮಾನಿಗಳಾದ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣವರು ಅತ್ಯಂತ ಹೆಚ್ಚಿನ ಮುತುವರ್ಜಿಯಿಂದ ಇಂತಹ ಧಾರ್ಮಿಕ ಕ್ರಿಯೆಗಳನ್ನು, ಅದು ಕಟೀಲು ಕ್ಷೇತ್ರಗಳಲ್ಲಿರ್ಬೋದು ಅಥವಾ ಇಂತಹ ಯಕ್ಷಗಾನ ಪ್ರದರ್ಶನಗಳಿರ್ಬೋದು, ಅವರ ನೇತೃತ್ವವನ್ನು ನೀಡುವುದರ ಮೂಲಕ ಸಮಾಜದಲ್ಲಿ ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ಅರಿವುಗಳು ಮೂಡುವಂತೆ ಮಾಡ್ತಾ ಬಂದಿರೋದು ನಾವು ಹಿಂದಿನಿಂದ ನೋಡ್ತಾ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಇಂತಹ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಧಾರ್ಮಿಕವಾಗಿ ಸಲಹೆಗಳನ್ನು, ಸೂಚನೆಗಳನ್ನು, ನೇತೃತ್ವವನ್ನು ನೀಡುವಂತಹ ಲಕ್ಷ್ಮೀನಾರಾಯಣ ಆಸರಣ್ಣನನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ 6 ಮೇಳಗಳ ನೇತೃತ್ವವನ್ನು ವಹಿಸಿಕೊಂಡಂತಹ ಶ್ರೀ ದೇವೇಶ್ ಪ್ರಸಾದ್ ಶೆಟ್ಟಿಯವರು ಬಹುಶಃ ಒಂದು ಮೇಳವನ್ನು ನಡೆಸುವುದೇ ಬಹಳ ಕಷ್ಟದ ಸಂಗತಿ. ಅದರ ಅನುಭವ ನಮಗಿದೆ. ಆ ದೃಷ್ಟಿಯಲ್ಲಿ ಇವತ್ತು 6 ಮೇಳಗಳನ್ನು ಅತ್ಯಂತ ಸೌಜನ್ಯದಿಂದ ಮತ್ತು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಅಂದರೆ ಅದವರ ಯಾಜಮಾನಿಕೆಯ ಒಂದು ಬಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ 6 ಇದ್ದದ್ದು 7 ಆಗಲಿ 8 ಆಗಲಿ ಕಟೀಲು ದೇವಿಯ ಅನುಗ್ರಹ ಅವರಿಗೆಲ್ಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇವತ್ತು ವೇದಿಕೆಯಲ್ಲಿ ನಮ್ಮ ಆತ್ಮೀಯ ಅಭಿಮಾನಿಗಳಂತಹ ಶ್ರೀ ಹರಿಕೃಷ್ಣ ಪನೂರವರಿದ್ದಾರೆ, ಶ್ರೀಪತಿ ಭಟ್ರಿದ್ದಾರೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಭಾಜಪ ಪಕ್ಷವನ್ನು ತಮ್ಮ ನಾಯಕತ್ವದಿಂದ ಮುನ್ನಡೆಸ್ತಾ ಬರ್ತಿರುವಂತಹ ಜನಪ್ರಿಯ ನಾಯಕರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಅವರ ಜೊತೆಯಲ್ಲಿ ಬಂದಂತಹ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಇರುವಂತಹ ಅಭ್ಯಾಗತರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಕಟೀಲಿನ ಭ್ರಮರಾಂಬಿಕೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅಂತ ಈ ಸಂದರ್ಭದಲ್ಲಿ ಸಂಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಶ್ರೀ ಸುಂದರಿ ಪೂಜಾರ್ತಿ ಮನೆಯವರು, ಅವರ ಮಕ್ಕಳು ಮತ್ತು ಅವರೆಲ್ಲ ಕುಟುಂಬಸ್ಥರಿಗೆ ಅವರ ಆತ್ಮೀಯ ಆಮಂತ್ರಣಕ್ಕೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದಂತಹ ಎಲ್ಲ ಕಲಾಸಕ್ತರಿಗೆ, ಧಾರ್ಮಿಕ ಬಂಧುಗಳಿಗೆ ಮತ್ತು ಈ ಕಾರ್ಯಕ್ರಮಕ್ಕಾಗಿ ಸಹಕರಿಸುವಂತಹ ಇನ್ನಿತರ ಬಂಧುಗಳಿಗೆ, ಮುಖ್ಯವಾಗಿ ಮೇಳದ ಕಲಾವಿದ ಬಂಧುಗಳಿಗೆ ನಮ್ಮ ಆರಾಧ್ಯ ಮೂರ್ತಿಗಳಾದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಭ್ರಮರಾಂಬಿಕೆಯ ಅನುಗ್ರಹ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಆರೋಗ್ಯವನ್ನು, ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಸಂಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀಗಳ ಅನುಗ್ರಹ ಸಂದೇಶಕ್ಕೆ ಶಿರಬಾಗುತ್ತಾ, ಅವರ ಪುಣ್ಯಪಾದಗಳಿಗೆ ಶಿರಸ ನಮಿಸುತ್ತಾ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿತ್ಯ ನಿರಂತರವಾಗಿರಲಿ ಎನ್ನುವಂತ ಸದಾಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ವಿಶೇಷವಾಗಿ ಇಂದಿನ ಈ ಸೇವೆ ಆಟ ದಶಮ ಸಂಭ್ರಮ ಈ ವೇದಿಕೆಗೆ ಸುಂದರಿ ಪೂಜಾರಿ ಮತ್ತು ಮಕ್ಕಳು, ಬಾಲು ಮತ್ತು ಸಹೋದರರ ಮೇಲೆ ಪ್ರೀತಿ ಇಟ್ಟವರ ಆಮಂತ್ರಣವನ್ನು ಮನ್ನಿಸಿ ನಮ್ಮೊಂದಿಗೆ ಜೊತೆಯಾದವರು ಕುಸಲ್ದ ಅರಸೆ ನವೀನ್ ಡಿ ಪಡೀಲ್, ತುಳು ಚಿತ್ರರಂಗದ ಹೆಸರಾಂತ ಹಾಸ್ಯ ಕಲಾವಿದರು. ಅವರಿಗೆ ಸೇರುವಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ತುಳು ಚಿತ್ರರಂಗದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಿನಿಮಾವನ್ನ ನೋಡಿದ್ದೇವೆ, ನವೀನ್ ಡಿ ಪಡೀಲ್ ಅವರ ಅಭಿನಯವನ್ನ ನೋಡಿದ್ದೇವೆ. ಅಂತ ಓರ್ವ ಮೇರು ಕಲಾವಿದರು ನಮ್ಮ ತುಳುನಾಡು ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯವನ್ನ ನಗೆಗಡಲಲ್ಲಿ ತೇಲಿಸಿದಂತ ಕಲರ್ಸ್ ಕನ್ನಡದ ಮಜಾ ಟಾಕೀಸ್ ನ ಗುಂಡು ಮಾಮನಾಗಿ ಕೂಡ
ಪೂಜ್ಯ ಆಸರಣ್ಣರವರಿಗೆ ಶಾಲಿನ ಗೌರವವನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಲಿನ ಗೌರವಾಧಾರದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಸ್ನೇಹಿತರೆ, ನವೀನ್ ಡಿ ಪಾಟೀಲ್ ನಮ್ಮ ಇಂದಿನ ಈ ಯಕ್ಷ ಸೇವೆ ದಶಮ ಸಂಭ್ರಮ ಪೂಜ್ಯ ಆಸರಣ್ಣರ ಒಂದು ಅಣತಿಯಂತೆ, ಈ ಸೇವಾರ್ಥರ ಆಶಯದಂತೆ ಇಂದಿನ ಯಕ್ಷಗಾನ ಸೇವೆಯಲ್ಲಿ ಮೇಳದ ಸಾಧಕ ಯಕ್ಷಗಾನ ಕಲಾವಿದರೊಂದಿಗೆ ತುಳುನಾಡಿನ ಕಲಾ ಸೇವೆಯನ್ನ ನಿತ್ಯ ನಿರಂತರವಾಗಿ ಮಾಡ್ತಿರುವಂತ ಒಂದು 4 ಮಂದಿ ಮೇರು ಕಲಾವಿದರಿಗೆ ಇಂದಿನ ದಿನ ಸನ್ಮಾನವನ್ನ ಮಾಡಬೇಕೆನ್ನುವಂತ ಆಶಯವನ್ನ ಪೂಜ್ಯ ಲಕ್ಷ್ಮೀನಾರಾಯಣ ಆಸರಣ್ಣರು ವ್ಯಕ್ತಪಡಿಸಿದ್ರು. ಅವರ ಆಮಂತ್ರಣವನ್ನ ಮನ್ನಿಸಿ ನವೀನಣ್ಣ ಇಂದಿನ ದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಕಳೆದ ಕೆಲವೊಂದು ದಶಕಗಳಿಂದ ನಿತ್ಯ ನಿರಂತರವಾಗಿ ನಮ್ಮ ರಂಗಭೂಮಿ ಇರ್ಬೋದು, ಸಿನಿಮಾ ಕ್ಷೇತ್ರ ಇರ್ಬೋದು, ಅದರಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಂತ ಓರ್ವ ಮೇರು ವ್ಯಕ್ತಿ ನವೀನ್ ಡಿ ಪಾಟೀಲ್. ಕುಸಿಲ್ದ ಅರಸೆ ಎನ್ನುವಂತ ಒಂದು ಹೆಸರಾಂತ ಬಿರುದು ಅವರ ಕಲಾ ಸೇವೆಗೆ ಒಲಿದು ಬಂದಿದೆ. ಹಾಗೆ ಕನ್ನಡ ಚಿತ್ರರಂಗದ ಮೇರು ನಟ ಅಶ್ವಥ್ ಇವರ ಹೆಸರಲ್ಲಿ ಕೊಡಮಾಡುವಂತ ರಾಜ್ಯ ಮಟ್ಟದ ಸರ್ವಶ್ರೇಷ್ಠ ಪ್ರಶಸ್ತಿ ಪ್ರಾಯಶಃ ಇಡೀ ರಾಜ್ಯದಲ್ಲಿ ಅದು ಒಲಿದು ಬಂದಂತ ಏಕೈಕ ಕಲಾವಿದ ಅಂತ ಹೇಳಿದ್ರೆ ಅದು ನವೀನ್ ಡಿ ಪಾಟೀಲ್. ಅಂತ ಒಂದು ಮನೋಜ್ಞವಾದಂತ ಅಭಿನಯ ಪಾತ್ರಕ್ಕೆ ಪರಾಕಾಯ ಪ್ರವೇಶ ಮಾಡುವಂತವರ ಪರಿ ನಿರಂತರವಾಗಿ ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸುವಂತ ಒಂದು ಸಾಮರ್ಥ್ಯ. ಬಹುತೇಕ ತುಳು ಚಿತ್ರರಂಗದಲ್ಲಿ ಹಿಟ್ಟಾದಂತ ಯಾವುದೇ ಸಿನಿಮಾವನ್ನು ನಾವು ತೆಗೆದು ಕೂಡ ಅದರಲ್ಲಿ ಪ್ರಧಾನ ಹಾಸ್ಯ ರಂಗಭೂಮಿಕೆಯಲ್ಲಿ ಇರುವಂತ ಮುಖ ಅದು ನವೀನ್ ಡಿ ಪಾಟೀಲ್ ಅವರದು. ಅವರನ್ನ ಇಂದಿನ ದಿನ ಈ ವೇದಿಕೆಯಲ್ಲಿ ವಿಶೇಷವಾದಂತ ಗೌರವಾಧಾರದೊಂದಿಗೆ ನಾವು ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಅವರು ಪ್ರೀತಿಪೂರ್ವಕವಾಗಿ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಪೂಜ್ಯ ಆಸರಣ್ಣರು ಹಾಗೆ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾಗಿರುವಂತ ಈ ವೇದಿಕೆ ಅಧ್ಯಕ್ಷರಾಗಿರುವಂತ ನಳಿನಣ್ಣ ಹಾಗೆ ಎಲ್ಲ ಗಣ್ಯರ ಜೊತೆಯಾಗಿ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪೇಟದ ಗೌರವದೊಂದಿಗೆ ವಿಶೇಷವಾದ ದಿಕ್ಕುದಿಟ್ಟಿನ ಆ ಚೆಂಡೆಯ ನೆನಪಿನ ಕಾಣಿಕೆಯೊಂದಿಗೆ, ವಿಶೇಷವಾದ ಸಮ್ಮಾನ ಪತ್ರದ ಗೌರವದೊಂದಿಗೆ, ಹಾರಾರ್ಪಣೆಯ ಗೌರವದೊಂದಿಗೆ, ವಿಶೇಷವಾದ ಗೌರವ ಧನದೊಂದಿಗೆ ಅವರಿಗೆ ನಾವು ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಮಹಾಮಾತೆ ಕಟಿಲೇಶ್ವರಿ ಅವರಿಗೆ ಸರ್ವ ಸಂಪದವನ್ನ ನೀಡಲಿ, ಅವರ ಕಲಾ ವ್ಯವಸಾಯ ನಿತ್ಯ ನಿರಂತರವಾಗಿ ಹೀಗೆ ಸಾಗಲಿ ಎನ್ನುವಂತ ಸದಾಶಯದೊಂದಿಗೆ ನಿತ್ಯ ನಿರಂತರವಾಗಿ ಅವರ ಕಲಾ ಸೇವೆ ಬೆಳಗಲಿ. ಇನ್ನಷ್ಟು ತುಳುವರನ್ನ ಕನ್ನಡಿಗರನ್ನ ನಿರಂತರವಾಗಿ ನಗಿಸುವಂತ ಸಾಮರ್ಥ್ಯವನ್ನ ಭಗವಂತ ನೀಡಲಿ ಎಂದು ಆಶಯದೊಂದಿಗೆ ಈ ವೇದಿಕೆಯಲ್ಲಿ ಅವರಿಗೆ ಗೌರವಾಧಾರದಿಂದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲ ಜೋರಾದ ಕೈ ಚಪ್ಪಾಳೆ ಗೌರವವನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಭಿನಂದನೆಗಳು ನವೀನಣ್ಣ. ಯಕ್ಷಗಾನ ಪಂಡಿಗುಡ್ಲೆ ನಮ್ಮ ಕರ್ನಾಟಕದ ಗಂಡುಗಳೇ ಯಾರನ್ನಾಯ್ತು ಅಭಿಮಾನಿ ಐತೊಟ್ಟಿಗೆ ಆ ಕಲಾವಿದರನ್ನ ಸಾನ್ನಿಧ್ಯಡು ಅಸ್ರಣ್ಯರನ ಮುಖಾಂತರ ಬೊಕ ಮಲ್ಲಮಲ್ಲ ವೇದಿಗುಡುಪುನ ಗಣ್ಯರನ ಮುಖಾಂತರ ಪೂಜನೀಯ ಸ್ವಾಮೀಜಿನ ಮುಖಾಂತರ ನನಗೆಲ್ಲ ಭಾವಿ ಮುಖ್ಯಮಂತ್ರಿಗಳ ಮುಖಾಂತರ ಎಂಕೊಂಜಿ ಸನ್ಮಾನ ಮಲ್ಪುನ ಯೋಗ ಭಾಗ್ಯ ತೆಗೆದಂಗೆ ನೆತ್ತ ಈ ಯಕ್ಷಗಾನ ಮಲ್ಪುನ ಮುಖ್ಯವಾದ ಸಂಘಟಕರುಗಳೆಲ್ಲ ಚಿರಋಣಿ ಆದುಳ್ಳೆ ದಯಪನ್ನಗ ಯಕ್ಷಗಾನ ಮಲ್ಪುನಗ ನಾಟಕ ರಂಗದ ಕಲಾವಿದರಿಗೆ ಸನ್ಮಾನ ಮಲ್ಪುನ ಭಾರಿ ಅಪರೂಪ ಎಂಕಲ್ಲ ಪೂಜನೀಯ ಅಸ್ರಣ್ಯರು ಸುಮಾರು ಮಲ್ತೆ ಪೂರ ಕಲಾವಿದರಿಗಿಲ್ಲ ಅಂಡ ಯಕ್ಷಗಾನ ಎಂಕೊಂದು ಪ್ರಥಮವಾದ ಗೌರವ ಸನ್ಮಾನ ಕೊಡ್ತೀರಿ ಯಾನು ನಿಕಲ್ಲ ಸಂಸಾರ ಕುಟುಂಬಕ್ಕೂ ಚಿರಋಣಿ ಆದುಳ್ಳೆ ಸುಮಾರು ಸಿನಿಮಾಲು ಮಾತ್ರ ಬರೋದುಂಡು ಎಲ್ಲ ಆಸೆಗಳು ಮಾತ್ರ ಹೆಚ್ಚು ಯೂಟ್ಯೂಬ್ ಮತ್ತೊಂಡು ಯಾನಿತ್ತೊಂದು ಹಾಸ್ಯ ಪಾತ್ರ ಕಡಿಮೆ ಮತ್ತದು ಪೂರ ಪೋಷಕ ನಟ ಬೊಕ್ಕಂತ ಡಿಪ್ರೆಷನ್ ರೋಲ್ ಮತ್ತೊಂದುಲ್ಲೆ ಅಂಚಂಗೆ ಬಂದತ್ತೆ ಮಾರ್ಕೆಟ್ ಕಮ್ಮಿ ಆಗೋದುಂಡು ಬೇಪಂಡ ತುರುಟು ಎಂಜಿನ ಹಾಸ್ಯಕ್ಕೆ ಪ್ರಾಧಾನ್ಯತೆ ಯಾನೊಂಚೂರು ಸಬ್ಜೆಕ್ಟ್ದ ಮುಖಾಂತರ ಪರಿವರ್ತನೆ ಒಂದು ಅಭಿನಯ ಒಂಚೂರು ಒತ್ತು ಕೊರೊಂದು ಒಂಚೂರು ದೂರ 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 ಒಂದುಲ್ಲೆ ಕಾಮಿಡಿ ಇರುತ್ತೆ ಕಾಮಿಡಿ ಎಲ್ಲ ಸುಮಾರು ನಿಕ್ಕಲು ಯೂಟ್ಯೂಬ್ ಮಾತ್ರ ತೂದುಪ್ಪಾರು
ಬೊಕ್ಕ ಹೆಚ್ಚ ಕಾಮಿಡಿ ಮಲ್ಪರೆಲ್ಲ ಪೋಡಿಗೆ ಹಾಕುಂಡು ಯಾಪನ್ನಾಗಿದ್ದ ಗಲ್ಗೆಲ್ಗೆ ವಾಟ್ಸಾಪ್ ಮಾತ ಬೇತೆ ಬೇತೆ ರೀತಿಯ ಕಾಮಿಡಿಲು ಬರೊಂದುಕೊಂಡು ನಾನು ಮೂರು ಬಗಲಿ ಅಂದ ಆಯ್ತು ಓದುದು ಮತ್ತೆ ಏನು ಬಗಲೊಂದುಲ್ಲೆ ಅಂತ ಬಂದ್ಪೇರು ಅಂಚ ದುಪ್ಪನಾಗ ಆಸೆ ಮಲ್ಪರೆಲ್ಲ ಪೋಡಿಗೆ ಹಾಕೊಂಡು ಯಾಪಣ್ಣ ಏನು ಗುಡಿಯರನ್ನ ಬೇತೆ ಬೇತೆ ಅಂಟದು ಇಂಚಿನ ಮಾತ ಸರ್ಕಸ್ ಮಾತ ಮಲ್ಪೇರು ಅಂಚದು ಅವಕಾಶ ಮಂತು ಕೊಡ್ಲಿಕ್ಕೆ ಒಂದನೇ ಮಂತೊಂದುಲ್ಲ ಯಕ್ಷಗಾನ ಪೊರ್ಲುಡಾವಡು ಈ ಸಂಸಾರಗೂ ನನಾತ್ ಕಲಾಸೇವೆ ಮಂತದ್ದು ಕಲಾವಿದರನ್ನು ಗುರುತಿಸಂಚಿನ ಸನ್ಮಾನ ಕಾರ್ಯಕ್ರಮ ನಡಪಡು ಯಾನು ಮಾತಿರಗಲ ಚಿರಋಣಿಯಾದುಲ್ಲ ಅವಕಾಶಕ್ಕೆ ಯಾನು ಒಂದನೇ ಮಂತೊಂದುಲ್ಲ ಗೌರವ ಸನ್ಮಾನಕ್ಕೆ ಯಾನು ಅಭಿನಂದನೆ ಮಂತೊಂದಿಲ್ಲ. ನಮಸ್ಕಾರ. ಮಾತಿರಗಲ ದೇವರೆಡ್ಡಿ ಅಂತ ನಮ್ಮ ಗುರುರಾಜ್ ಭಟ್ ಕಲ್ಲಮನ್ಕೂರು ಅವರಿಗೆ ವೇದಿಕೆ ಗೌರವದ ಸನ್ಮಾನ ನಮ್ಮ ಸಲ್ಲಿಕೆ ಮಂತೊಂದಲ್ಲ. ವಿಶೇಷವಾದ ಈ ಕುಟುಂಬಕ್ಕೆ ಬಾರಿ ಆತ್ಮೀಯರಾದುಲ್ಲೇರೆ ಕಾರಣ 10 ವರ್ಷದ ಮುಂಚೆ ನಿರಂತರವಾದ ಮಲ್ಪ ಯಕ್ಷಗಾನ ಸೇವೆ ಆಟ ನಡುತ್ತೊಂದುಂಡು ಅಂಚಾದ ಈ ಕುಟುಂಬಕ್ಕೆ ಬಾರಿ ಆತ್ಮೀಯರಾದತ್ತೊಂದು ನಿರಂತರವಾದ ಎಡ್ಡೆ ರೀತಿಯ ಸಲಹೆಯನ್ನು ಕೊಡ್ಪನಾರು ಗುರುರಾಜ್ ಭಟ್ ಕಲ್ಲಮನ್ಕೂರು ಅಂಚೆನೆ ಪೂಜ್ಯ ಲಕ್ಷ್ಮೀನಾರಾಯಣ ಆಸರಣ್ಯರ್ನ ಒಂದು ಆತ್ಮೀಯ ಬಾಯನ ಚಿತ್ತಿನ ನಿಕಟವರ್ತಿಲ್ಲ ಅಂದ್ ಅಂಚಾದ ಆದರಣೀಯ ಗುರು ಭಟ್ರಿಗೆ ನಮ್ಮ ವೇದಿಕೆ ವಿಶೇಷವಾದ ಚಿತ್ತಿನ ಗೌರವದ ಮಾನಾದಿಗೆನ ಸಲ್ಲಿಕೆ ಮಂತೊಂದುಲ್ಲ. ಗುರು ಭಟ್ರ ಪೂಜ್ಯ ಸ್ವಾಮಿಲ್ನ ಕೈ ಹಿಡಿದು ಶಾಲನ ಸ್ವೀಕಾರ ಮಾಡ್ಕೊಡು. ಬಾಲು ಮತ್ತು ಸಹೋದರರಿಗೆ ಬಹಳಷ್ಟು ಆತ್ಮೀಯರಾಗಿಟ್ಟುಕೊಂಡು ಯಾವುದೇ ಅವರ ಕಾರ್ಯಕ್ರಮ ಆದರೂ ಕೂಡ ಅದಕ್ಕೆ ನಿರಂತರವಾಗಿ ತನ್ನ ಸಹಕಾರವನ್ನು ನೀಡ್ತಾ ಇರುವವರು ಗುರುರಾಜ್ ಭಟ್ ಕಲ್ಲಮನ್ಕೂರು. ಹಾಗಾಗಿ ಈ ಕುಟುಂಬದ ಒಂದು ಆಶಯ ಏನಂತ ಹೇಳಿದ್ರೆ ದಶಮ ಸಂಭ್ರಮದ ಕಾರ್ಯಕ್ರಮ ನಡೆಯುವಾಗ ಗುರುರಾಜ್ ಭಟ್ರಿಗೆ ಒಂದು ವಿಶೇಷವಾದಂತಹ ಗೌರವಾರ್ಪಣೆನ ನಾವು ಸಲ್ಲಿಸಲೇಬೇಕು ಅಂತ. ಹಾಗಾಗಿ ಇಂದಿನ ಈ ವೇದಿಕೆಯಲ್ಲಿ ಅವರಿಗೊಂದು ಸನ್ಮಾನ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯ ಒದಗಿ ಬಂದಿದೆ. ಕಟೀಲ್ನ ಮಹಾಮಾತೆಯನ್ನ ನಿರಂತರವಾಗಿ ಪೂಜಿಸುವವರು, ನಿರಂತರವಾಗಿ ಕಟೀಲ್ನ ತಾಯಿಯ ಸೇವೆಯನ್ನು ಮಾಡುವವರು ಗುರುರಾಜ್ ಭಟ್ರು. ಹಾಗಾಗಿ ಅವರಿಗೆ ಇಂದಿನ ವೇದಿಕೆಯಲ್ಲಿ ವಿಶೇಷವಾದಂತಹ ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದೆ. ವಿಶೇಷವಾಗಿ ಅವರು ಯಾವುದೇ ವೇದಿಕೆ ಸನ್ಮಾನ ಗೌರವಕ್ಕೆಲ್ಲ ಸಿಗುವವರು ತುಂಬಾ ಕಡಿಮೆ. ಯಾಕಂದ್ರೆ ಅವರ ಕೆಲಸ ಏನಿದ್ರು ತೆರೆ ಹಿಂದಿನದ್ದು, ಮುಖ್ಯವಾಹಿನಿಗೆ ಬಂದವರು ಯಾವುದೇ ಕೆಲಸ ಸಿಗುವುದಿಲ್ಲ. ಹಾಗಾಗಿ ಬಹಳ ಸರಳ ವ್ಯಕ್ತಿತ್ವದ ವ್ಯಕ್ತಿ. ಅವರಿಗೆ ಈ ವೇದಿಕೆಯಲ್ಲಿ ಗೌರವಾದರದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಕಟೀಲ್ನ ಮಹಾಮಾತೆ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ತಮಗೆ ನಿತ್ಯವಾಗಿ ಸರ್ವ ಸಂಪದವನ್ನ ಅನುಗ್ರಹಿಸಲಿ ಎನ್ನುವುದಾಗಿ ತಮ್ಮೆಲ್ಲರೂ ಒಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನ ಯಾಚಿಸ್ತಾ ಇದ್ದೇವೆ. ಪೂಜ್ಯ ಆಸರಣ್ಣರು, ಪೂಜ್ಯ ಶ್ರೀವರ್ಯರು ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರ ಸಮಕ್ಷಮ ತಮಗೆ ವಿಶೇಷವಾದಂತಹ ಗೌರವದ ಸನ್ಮಾನ. ಧನ್ಯವಾದಗಳು ಸರ್. ಅಂಚನೆ ಕರ್ನಾಟಕ ಸರ್ಕಾರ ಅರೆಮಾರಿ ಒಕ್ಕೂಟದ ನಿಗಮದ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅರ್ಲ ರೇಮಂತ್ ವೇದಿಕೆ ಬರಡು ರವೀಣ್ಣೆಲ ವೇದಿಕೆ ಬರಡು ಅರೆ ಆತ್ಮೀಯವಾದ ಎದುಕೊಂಡೊಂದಲ್ಲ ಇತ್ತ ಪೂಜ್ಯ ಲಕ್ಷ್ಮೀನಾರಾಯಣ ಆಸರಣ ಹಿಡಿದು ಆಶೀರ್ವಚನದ ಪಾತ್ರ. ಸೃಷ್ಟಿ ಸ್ಥಿತಿ ವಿನಾಶಾನ ಶಕ್ತಿ ಬುದ್ಧಿ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತು. ಸುಂದರಿ ವಿದ್ಯಾರ್ಥಿ ಮತ್ತು ಮಕ್ಕಳು ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಿರಂತರವಾಗಿ 10 ವರ್ಷಗಳಿಂದ ವಿಶೇಷ ರೀತಿಯಲ್ಲಿ ದೇವಿ ಮಾತೆ ಸೇವೆಯನ್ನು ತಮ್ಮ ಊರಲ್ಲಿ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಬಹುಶಃ ವಿಶೇಷವಾಗಿ ದೇವರನ್ನು ಆರಾಧಿಸಿ ದೇವಿಯ ಅನುಗ್ರಹ ಅವರಿಗೆ ಸಿಕ್ಕಿದೆ ಎಂಬಂಥ ಒಂದು ಮನೋಭಾವನೆಯಿಂದ ಕ್ಷೇತ್ರದ ಅರ್ಚಕರ ನನ್ನನ್ನು ದೇವಿಯ ಪ್ರತಿನಿಧಿತ ಅರ್ಚನೆ ಮಾಡಿ ಆಸರಣರು ಹೇಳಿದರೆ ಎಲ್ಲ ನನಗೆ ಒಳ್ಳೆಯದಾಗ್ತದೆ ಒಂದು ಬಲವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಕರ್ತವ್ಯ ಮಾಡಿದ್ದಾರೆ. ಅವರ ನಂಬಿಕೆಗೆ ಭಕ್ತಿಗೆ ವಿಶೇಷವಾದ ಶಕ್ತಿಯ ಮಹಾದೇವಿ ಅನುಗ್ರಹಿಸಿ ಅವರನ್ನು ಇಷ್ಟು ತನಕ ಇಷ್ಟು ಉತ್ತುವರಿಯಲ್ಲಿ ನಡೆಸಿದ್ದಾರೆ. ಬಹುಶಃ ಪ್ರಥಮದ ಸೇವೆ ಆಟದಿಂದ ನಿರಂತರವಾಗಿ ಈ ಸೇವೆಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ಹೋದ ವರ್ಷದ ಒಂದು ಸೇವೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಏನೋ ಒಂದು ದೈಹಿಕವಾದ ಅನಾರೋಗ್ಯಕ್ಕಿಂತ ನನಗೆ ಬರಲಿಕ್ಕೆ ಆದಾಗ ಬಹುಶಃ ಈ ಆಟದ ಕಾರ್ಯಕ್ರಮ ಪ್ರಾರಂಭ ಆಗೋ ತನಕವು ಏನೋ ಆಗಿದೆ ನನಗೇನೋ ತೊಂದರೆ ಆಗಿದೆ, ನೀವು ಹಾಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡು ಅಷ್ಟು ವಿಶೇಷವಾದಂತಹ ಅಭಿಮಾನದಿಂದ ಈ 10ನೇ ವರ್ಷ ಸಂದರ್ಭದಲ್ಲಿ ಬಹಳಷ್ಟು ವಿಶೇಷ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕು, ಹೇಗಾಗಬೇಕು. ಬಹುಶಃ ಅವರೆಲ್ಲ ಗೊತ್ತಿದ್ದವರು, ಅನುಭವಿದ್ದವರು. ಆದರೂ ಲಕ್ಷ್ಮೀನಾರಾಯಣ ಹೇಳಿದರೆ ಅವ್ರು ಹೇಳಿದಾಗೆ ಮಾಡೋದು ಅಂತ ಹೇಳಿ ನಿನ್ನೆ ತನಕವು ಎಲ್ಲ ಕಾರ್ಯಕ್ರಮದ ಸಂಯೋಜನೆಯಲ್ಲಿ
ನನ್ನ ಮುಖ್ಯ ಪಾತ್ರ. ಬಹುಶಃ ನೀವೆಲ್ಲ ನೋಡ್ಬೋದು, ಇಲ್ಲೆಲ್ಲ ಬ್ಯಾನರ್ ಹಾಕುವಾಗಲೂ ಅದರಲ್ಲಿ ನನ್ನ ಹೆಸರು ಹಾಕಿ, ಅಲ್ಲ ಈ ಕಾರ್ಯಕ್ರಮದಲ್ಲಿ ಯಾರಿಗೆ ಸನ್ಮಾನ ಮಾಡೋದು ಯಾರಿಗೆ ಅಂತ ಅವರು ಹೇಳಿಲ್ಲ. ನನ್ನಲ್ಲಿ ಬಂದು ಅಲ್ಲಿ ಕಟೀಲಿಗೆ ಬಂದು ಕೇಳಿಗೆ ಬಂದ್ದಾರೆ. ಅದರೊಟ್ಟಿಗೆ ಅವು ಕಮ್ಮಿ ಆಗ್ಬಿಡತ್ತೆ, ಸನ್ಮಾನ ನನ್ನ ಆವಡತ್ತೆ ಅಂತ ಹೇಳ್ತಾರೆ. ಬಹುಶಃ ಅವರ 10ನೇ ವರ್ಷದಕ್ಕೆ ಈ ಸನ್ಮಾನವು ಸಾಕಾಗಲಿಲ್ಲ, ಇನ್ನಷ್ಟು ಸನ್ಮಾನ ಆಗಬೇಕು ಅಂತ ಹೋದ್ರೆ ಅದರೊಟ್ಟಿಗೆ ನನಗೂ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು. ನಾನೇ ಅದ್ರ ಮತ್ತೆ ಬಹಳಷ್ಟು ಹಿಂಜರಿದೆ. ಕಡೆಗೆ ಒಂದು ಕಂಡೀಷನ್ ಆಗಿದೆ, ಹೆಗ್ಡೆಯವರು ಬರಬೇಕು ಅಂತ ಹೇಳ್ತಾ ಇದ್ದೀರಿ. ಹೆಗ್ಡೆಯವರು ಸಂದರ್ಭದಲ್ಲಿ ಅದಕ್ಕೆ ಸನ್ಮಾನ ಮಾಡಿ, ಈಗ ಬೇಡ ಅಂತ. ಬಹುಶಃ ಇವತ್ತು ಬೆಳಿಗ್ಗೆ ಆ ಮಾತನ್ನು ಪುನಃ ನೆನಪಿಸಿದ್ರು. ಆದರೂ ಅಂದರೆ ಬಹುಶಃ ಈಗ ನೋಡುವಾಗ ನನಗೆ ಸನ್ಮಾನ ಮಾಡಿದಾಗೆ ನನ್ನನ್ನು ಕುದುರಿಸಿ ಗೌರವಿಸಿದ್ದಾರೆ. ಒಂದು ವಿಶೇಷವಾದ ಸೇವೆ ಯಕ್ಷಗಾನ ಅಂತ ಹೇಳಿದರೆ ದೇವಿಗೆ ಬಹಳಷ್ಟು ಮಮತೆ. ಕಟೀಲು ದೇವಿಗೆ ಎಲ್ಲ ದೇವರುಗಳು ಯಕ್ಷಗಾನ ಹೋಗ್ತಾ ದೇವಸ್ಥಾನಗಳನ್ನ ನಡೆಸುವಂತಹ ಯಕ್ಷಗಾನ ಸೇವೆಗಳು ಮಾತ್ರ ಈಗ ನಿರಂತರವಾಗಿ ನಡೀತಾ ಇದೆ. ಆದರೆ ಕಟೀಲಿಗೆ ಬಹಳಷ್ಟು ದೇವಿಗೆ ಮಮತೆ. ನಿಮಗೆಲ್ಲ ತಿಳಿದಾಗೆ 75 ವರ್ಷದ ಹಿಂದೆ 1944 ಇಸವಿಯಲ್ಲಿ ಭಯಂಕರ ನೆರೆ ಬಂದಾಗ ಇಡೀ ದೇವಸ್ಥಾನ ಕೊಚ್ಚಿ ಹೋಗುವಂತಹ ಸಂದರ್ಭದಲ್ಲಿ ದೇವರು ಹೋದ್ರೆ ತಾನು ಹೋಗ್ತೇನೆ ಅಂತ ಹೇಳಿ ದೇವರನ್ನು ಹತ್ತು ಹಿಡ್ಕೊಂಡ ನಮ್ಮ ತೀರ್ಥರೂಪರು ಹೇಳ್ತಿದ್ರು, ನೆರೆಯಲ್ಲಿ ದೇವಸ್ಥಾನದ ಎಲ್ಲ ಆ ಬದಿಯ ಈ ಬದಿಯ ಕಟ್ಟಡಗಳೆಲ್ಲ ನೆರೆಯಲ್ಲಿ ಕುಚ್ಚಿ ಹೋದ್ರು, ದೇವಸ್ಥಾನದ ಅಲ್ಲಿದ್ದಂತಹ ದೇವರ ಪೂಜೆಯ ಆಟದ ಮೇಳದ ದೇವರ ಪೂಜೆಯ ಪೆಟ್ಟಿಗೆ ನೀರಲ್ಲಿ ತೇರಿ ಬಂದು ಧ್ವಜಮರದ ಹತ್ತಿರ ಬಂದು ನಿಂತಿತು. ಆದ್ರಿಂದ ಯಕ್ಷಗಾನ ದೇವಿಗೆ ಬಹಳಷ್ಟು ಪ್ರೀತಿ ಅಂತ ಹೇಳಿ ಯಾರು ಕೇಳಿದ್ರು ಏನಾದರೂ ಸೇವೆ ಹೇಳುವಾಗ ಯಕ್ಷಗಾನ ಸೇವೆ ಮಾಡಿಸು ಅಂತ. ಬಹುಶಃ ಈ ಯಕ್ಷಗಾನ ಒಂದು ಮೇಳ ಇದ್ದದ್ದು ಈಗ 7-6 ಮೇಳಗಳ ತನಕ ಆಗ್ಲಿಕ್ಕೆ ಮೂಲ ಕಾರಣವೇ ನಮ್ಮ ತೀರ್ಥರೂಪರು ಅಂತ ಹೇಳಿದ್ರು ತಪ್ಪಾಗಲಾರದು, ದೇವಿಯ ಅನುಗ್ರಹ ಪತ್ರಿಕ. ಅದಲ್ಲದೆ ಯಕ್ಷಗಾನ ಮಾಡಿಸಿದವರು ಹಾಗೆ 1 ವರ್ಷ ಯಕ್ಷಗಾನ ಮಾಡಿಸಿದ್ರೆ ಈ ವರ್ಷ ಯಕ್ಷಗಾನದಿಂದ ನನಗೆ ದೇವಿ ವಿಶೇಷವಾದ ಅನುಗ್ರಹ ಮಾಡಿದ್ದಾಳೆ, ನೆಮ್ಮದಿ ಕೊಟ್ಟಿದ್ದಾಳೆ. ಬರುವ ವರ್ಷಕ್ಕೂ ತುಂಬಿಕೊಡಿ ಯಕ್ಷಗಾನ ಬೇಕು 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 ಅಂತ. ಬಹುಶಃ ಈಗ ಎಲ್ಲಿ ತನಕ ನಮ್ಗೆ ಕಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ತೆಗೆದ್ರೆ ಗೊತ್ತಾಗ್ಬೋದು. ಮಾಮೂಲು ಆಟದವರಿಗೆ ಕೊಟ್ಟು ಉಳಿದವರಿಗೆ ಕೊಡ್ಲಿಕ್ಕೆ ಸಿಗುವುದಿಲ್ಲ. ಪುನಃ ಮಾಮೂಲು ನಮ್ಮ ವರ್ಷಪತಿ ಆಗಬೇಕು ಅಂತ ಕೇಳಿಕೊಂಡಾಗ ಸ್ವಲ್ಪ ಸಮಯ ನಿಲ್ಲಿ, ಅಗತ್ಯದವರು ಸೇವೆ ಬಾಕಿ ಇದ್ದವರನ್ನು ಮುಗಿಸಿ ಮತ್ತೆ ಅವರನ್ನು ಮಾಡುವ. ಈಗ ತರ್ತದೆ ಮಾಡುವವರಿಗೆ ಸ್ವಲ್ಪ ಹಿಂದೆ ಇದೆ ಅಂತ ಹೇಳುವಂತಹ ತನಕ ನಡೀತಾ ಉಂಟು. ಬಹುಶಃ 70 ಈಗ ಸ್ವಾಮಿಗಳು ಹೇಳಿದ್ರು 75 ವರ್ಷಕ್ಕಿಂತಲೂ ಹೆಚ್ಚು ಪ್ರಕ್ಷಂಪತಿ ಆಟ ಮಾಡಿಸುವವರು ಈ ವರ್ಷಕ್ಕೆ 75 ವರ್ಷಕ್ಕಿಂತಲೂ ಮಿಗಿಲಾದ ವರ್ಷಗಳಿದೆ. ಅಂತಹ ಒಂದು ನಿರಂತರ ಸೇವೆಯಲ್ಲಿ ದೇವಿ ಬಹಳಷ್ಟು ಪ್ರೀತಿಯಿಂದ ಸಂತೋಷದಿಂದ ಸ್ವೀಕಾರ ಮಾಡಿದಂತಹ ಯಕ್ಷಗಾನ ಅಂತ ಹೇಳಿದರೆ, ಕಟೀಲು ಮೇಳದ ಆಟ ಯಕ್ಷಗಾನ ಅಂತ ಹೇಳಿದರೆ ಎಲ್ಲರೂ ಹೇಳುತ್ತುಂಟು, ಅದೊಂದು ಯಕ್ಷಗಾನ ಅಲ್ಲ, ಅದೊಂದು ದೇವರ ಸೇವೆ, ದೇವರ ಪೂಜೆ ಅಂತ. ಒಂದು ಕಡೆಯಲ್ಲಿ ಅನ್ನದಾನ ನಡೀತಾ ಇದೆ. ಬಹುಶಃ ನಾನು ಕೆಲವು ಸಲ ಹೇಳಿದೆ, ಸುಮ್ಮನೆ ಮಧ್ಯಾಹ್ನ ನೀವು ಯಕ್ಷಗಾನದ ಮಧ್ಯದಲ್ಲಿ ಅನ್ನದಾನ ಮಾಡಿದರೆ ಜನ ಊಟಕ್ಕೆ ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಯಕ್ಷಗಾನ ನೋಡ್ಲಿಕ್ಕೆ ಯಾರು ನಿಲ್ಲೋದಿಲ್ಲ, ಇಲ್ಲದ್ರೆ ಸ್ವಲ್ಪ ಜನ ನಿಲ್ತಾರೆ ಅಂತ ಹೇಳಿದಾಗ, ಆದರೂ ಅದು ದೇವರ ಪೂಜೆ ಅನ್ನದಾನ ಅದು ನಡೀಲೇಬೇಕೆಂಬಂತಹ ಆಟ ಎಲ್ಲ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅದರಲ್ಲಿ ವಿಶೇಷವಾದಂತಹ ದೇವರ ಶಕ್ತಿಯನ್ನು ಕಂಡಂತಹ ಭಕ್ತಾದಿಗಳು ಈ ಸೇವೆಯನ್ನು ನಿರಂತರವಾಗಿ, ಬಹುಶಃ ಇಲ್ಲಿಯ ಬಾಲುವೆ ಸಾಕ್ಷಿ. ನಿಮಗೆ ಬಾಲು ಪ್ರಥಮ ವರ್ಷ ಹೀಗೆ 1 ವರ್ಷ ಮಾಡ್ತೇನೆ ಅಂತ ಹೇಳಿದರು. 1 ವರ್ಷದಾದಾಗ 2ನೇ ವರ್ಷಕ್ಕೆ ಈ ವರ್ಷ ನಮ್ದು ಆಗಬೇಕು ಅಂತ ಹೇಳಿದರು. 3ನೇ ವರ್ಷಕ್ಕೆ ದೇವಿ ಪ್ರಸಾದ್ ಶೆಟ್ಟಿ ಬೆನ್ನು ಬಿಡಲಿಲ್ಲ ಅವರಿಗೆ. ಈ ಸಲ ಹೇಗಾದರೂ ಮಾಡಿದ್ರು ಆಟ ಕೊಡಿ ಅಂತ ಹೇಳಿ ಅಂತೂ ನಿರಂತರವಾಗಿ ಬಿಡದೆ 10 ವರ್ಷ ಈಗ ನಡೀತಾ ಉಂಟು. ಬರುವ ವರ್ಷಕ್ಕೆ ಯಾವ ಡೇಟ್ ಕೊಡ್ತೀರಿ ಅಂತ ಈಗಲೇ ಕೇಳ್ತಾ ಇದ್ದಾರೆ. ಇದೇನು ಕೇಳ್ತಾ ನಮ್ಮ ಯಕ್ಷಗಾನದೊಂದು ವಿಶೇಷವಾದಂತಹ ಅಭಿರುಚಿಗಿಂತಲೂ ಹೆಚ್ಚು ಆ ದೇವಿಯ ಶಕ್ತಿ, ಆ ದೇವಿಯ ಆರಾಧನೆ ಇದರಲ್ಲಿ ವಿಶೇಷವಾಗಿ ನಡೀತಿದೆ ಅಂತ ಒಂದು ವಿಶೇಷವಾದಂತಹ ಸೇವೆ. ಅದರೊಂದಿಗೆ ನನ್ನನ್ನು ಸೇರಿಸಿಕೊಂಡು ಪ್ರತಿ ವರ್ಷ ಇಲ್ಲಿ ಯಕ್ಷಗಾನ ಆಗುವಾಗಲ್ಲ, ಯಕ್ಷಗಾನಕ್ಕೆ ಮೊದಲು ದೇವರ ಪೆಟ್ಟಿಗೆ ಅಲ್ಲಿಂದ ಇಲ್ಲಿ ಹೊರಡಬೇಕಾದ್ರೆ ಇದು ನೀವು ಬರಬೇಕು, ನೀವು ಬಾರದೆ ದೇವರ ಪೆಟ್ಟಿಗೆ ಸೇರಿದ್ದಿಲ್ಲ, ದೇವರ ಪೆಟ್ಟಿಗೆ ಸೇರಿದಿಲ್ಲ ಅಂತ. ಅಂದು ಈ ವರ್ಷ ಅಂತೂ ಇದನ್ನು ಬಹಳಷ್ಟು ವೈಭವದಿಂದ ಮಾಡಿದರು. ಬಹಳಷ್ಟು ಸಂತೋಷವಾಯಿತು. ದೇವರು ಅವರಿಗೆ ಅನುಗ್ರಹಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸುವುದು ಮಾತ್ರ, ಮತ್ತೇನಿಲ್ಲ. ಆದರೆ ಇದರೊಂದಿಗೆ ನನಗೆ ವಿಶೇಷವಾದ ಸಂತೋಷ ಆಗ್ತದೆ ಈ ವೇದಿಕೆ ನೋಡಿದಾಗ. ಇದು ನನ್ನ 75ನೇ ವರ್ಷದ ಸಮಯ. ನನ್ನ 60ನೇ ವರ್ಷದ ಸಮಯದಲ್ಲಿ
ನಮ್ಮ ಸಂಸ್ಕೃತರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಲಕ್ಷ್ಮೀನಾರಾಯಣ ಸನ್ಮಾನ ಸಮಿತಿ ಅಂತ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನನಗೆ ಬಹಳಷ್ಟು ಗೌಜಿಯ ಸನ್ಮಾನ ಮಾಡಿದರು. ಅದೇ ರೀತಿಯ ವೇದಿಕೆ ಇಂದು ಒಂದು ಸನ್ಮಾನದ ರೀತಿಯಲ್ಲಿ ದೇವರ ರಥಾರೂಢರಂತಹ ದೇವರ ಒಂದು ಮೊಮೆಂಟ್ ಅನ್ನು ಕೊಡುವುದರೊಂದಿಗೆ ವಿಶೇಷ ಶಾಲು ಗೌರವಗಳೊಂದಿಗೆ ನನ್ನನ್ನು ಗೌರವಿಸ್ತಾರೆ. ಬಹುಶಃ ಅದು ಇದೊಂದು ನನಗೆ 75ನೇ ವರ್ಷದೊಂದು ಸನ್ಮಾನದ ರೀತಿಯಲ್ಲಿ ಆಯಿತು ಎಂದು ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಏನೇ ಇರಲಿ, ಅಂತೂ ಬಾಲು ಕುಟುಂಬಿಕರು ಬಹಳಷ್ಟು ದೇವರನ್ನು ನಂಬಿದ್ದಾರೆ. ನಮ್ಮ ತೀರ್ಥರೂಪರು ಯಾಕೆ ಹೇಳಿದ್ರು, ಅವರ ಸಂದೇಶವೇ ಹಾಗೆ, ನಾನು ದೇವರನ್ನು ಗಟ್ಟಿ ಹಿಡ್ಕೊಂಡಾಗ ನನ್ನನ್ನು ದೇವರು ಅನುಗ್ರಹಿಸಿದ್ದು. ಆದ್ರೆ ನೀವೆಲ್ಲ ದೇವರನ್ನು ಗಟ್ಟಿ ಹಿಡ್ಕೊಳ್ಳಿ, ದೇವರು ನಿಮ್ಮನ್ನು ಅನುಗ್ರಹಿಸ್ತಾರೆ ಅಂತ. ಅದೇ ರೀತಿ ಬಾಲು ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಇಡೀ ಸಂಸಾರವನ್ನು ಕೂಡಿಕೊಂಡು ಇಡೀ ಕುಟುಂಬವನ್ನು ಸಂರಕ್ಷಿಸಿಕೊಂಡು ಕುಟುಂಬದ ರಕ್ಷಣೆ ನೊಂದಿಗೆ ಆಗಬೇಕು ಎಂಬಂತ ಒಂದು ದೊಡ್ಡ ಮನೋಭಾವನೆಯಿಂದ ಕರ್ತವ್ಯ ಮಾಡ್ತಾ ಆ ದೇವಿಯನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಆ ಗಟ್ಟಿಯಾದ ದೇವಿ ಖಂಡಿತ ಅವರನ್ನು ರಕ್ಷಿಸ್ತಾರೆ. ಈ ಸೇವೆ ಮಹಾದೇವಿಗೆ ಅರ್ಪಿತವಾಗಲಿ, ಮಹಾದೇವಿಯ ಪೂರ್ಣ ಅನುಗ್ರಹ ಅವರಿಗೆ ಕುಟುಂಬಕ್ಕೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವುದರೊಂದಿಗೆ, ದೇವಿ ಮಹಾತ್ಮೆ ಅಂತ ಹೇಳಿದರೆ ವಿಶೇಷವಾಗಿ ನಮ್ಮ ಸಪ್ತಶತಿಯಲ್ಲಿ ಬರುವಂತಹ ಕಥೆಯನ್ನೇ ದೇವಿ ಮಹಾತ್ಮೆ ಕಥೆ ಎಂದು ಹೇಳ್ತಾರೆ. ಸಪ್ತಶತಿ ಅಂತ ಹೇಳಿದರೆ ಸರ್ವಸಾಮಾನ್ಯವಾಗಿ ಎಲ್ಲ ದೋಷಗಳ ಪರಿಹಾರಕ್ಕಿದ್ದಂತಹ ದೊಡ್ಡ ಪ್ರಾಯಶ್ಚಿತ್ತ ಚಂಡಿಕಾ ಹೋಮ. ಚಂಡಿಕಾ ಹೋಮ ಅಂತ ಹೇಳಿದ್ರೆ ದೇವಿಯ ಮಹಾತ್ಮೆಯನ್ನು ಹೇಳಿ ಮಹಾದೇವಿಗೆ ಅರ್ಪಿಸುವಂತಹ ಪರವನ್ನ ನೈವೇದ್ಯ. ಇಲ್ಲಿ ಸಾರ್ವಜನಿಕರು ದೇವಿಯ ಮಹಾತ್ಮೆಯನ್ನು ನೋಡಿ ಅವರಿಗೆ ಆನಂದ ಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮ. ತಾನು ದೇವಿಯ ಸೇವೆ ಮಾಡಿ ಅನುಗ್ರಹ ಉಳಿದೊಂದಿಗೆ ಸಮಾಜದ ಎಲ್ಲ ಜನ ದೇವಿಯ ಮಹಾತ್ಮೆಯ ಕಥೆಯನ್ನು ನೋಡಿ ಆ ದೇವಿಯ ವಿಶೇಷತ್ವವನ್ನು ಅರಿತು ಭಕ್ತಿಯಿಂದ ಶ್ರದ್ಧೆಯಿಂದ ದೇವಿಯ ಸೇವೆಯನ್ನು ಮಾಡಿ ಅವರ ಪಾಪತ್ವವನ್ನು ದೂರ ಮಾಡಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯುವಂತಹ ಅವಕಾಶ ಇಲ್ಲಿಯ ಎಲ್ಲ ಜನಕ್ಕೆ ಎಲ್ಲಿ ವಿಶೇಷವಾದಂತಹ, ಯಾಕಂತಂದ್ರೆ ಕಟೀಲ್ ಮೇಳದ ದೇವಿ ಮಹಾತ್ಮೆ ನಿರಂತರವಾದಂತಹ ಎಷ್ಟೋ ಸ್ಥಳಗಳು ಈಗ ಅಲ್ಲಿ ದೇವಿ ದೇವಸ್ಥಾನವಾಗಿ ಮೆಲಗ್ತಾ ಇದೆ. ಆದ್ರಿಂದ ದೇವಿ ಮಹಾತ್ಮೆ ಆಟ ಆದ್ರೆ ಆ ಊರಿನ ಕೇವಲ ಮಾಡಿದಂತಹ ಒಬ್ಬ ವ್ಯಕ್ತಿಗೆಲ್ಲ ಇಡೀ ಊರಿನ ಜನಕ್ಕೆ ಒಂದು ವಿಶೇಷವಾದಂತಹ ಅನುಗ್ರಹ ದೇವರದ್ದು ಆಗ್ತದೆ ಅಂತ ಒಳ್ಳೆ ಕರ್ತವ್ಯವನ್ನು ಬಾಲು ಸಹೋದರರು ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ತಮ್ಮ ತಾಯಿಯಾದ ಸುಂದರಿ ಅಮ್ಮನವರನ್ನು ಮುಂದಿಟ್ಟುಕೊಂಡು ಮಾಡ್ತಾ ಇದ್ದಾರೆ. ಈ ಸೇವೆ ಪರಿಪೂರ್ಣವಾಗಲಿ, ಸೇವೆಯ ಅನುಗ್ರಹ ಅರಿವಿಗೆ ದೊರಕುವುದರೊಂದಿಗೆ ಯಾರ್ಯಾರು ಎಷ್ಟೆಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಸೇವೆಯನ್ನು ನೋಡಿದಾರೋ ಆ ಶ್ರದ್ಧೆಯ ಪೂರ್ಣ ಅನುಗ್ರಹ ಮಹಾದೇವಿ ಅನುಗ್ರಹಿಸಿ ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ನನಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಸಂದರ್ಭವನ್ನು ಕೊಟ್ಟಿದ್ದಾರೆ ಅಂತ ಒಂದು ಒಳ್ಳೆಯ ಸಂದರ್ಭವನ್ನು ಕೊಟ್ಟಂತಹ ಬಾಲು ಸಹೋದರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ, ಜನ ಎಲ್ಲ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೆಯುವಂತೆ ಆಗಲಿ. ಇಂತಹ ಯಕ್ಷಗಾನಗಳು, ಪುರಾಣ ಕಥೆಗಳು ಜನರಿಗೆ ಆದರ್ಶಕವಾಗಿ ಅವರ ಜೀವನವನ್ನು ತಿದ್ದಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ಲಕ್ಷ್ಮೀನಾರಾಯಣ ಶರಣರ ಆಶೀರ್ವಚನಕ್ಕೆ ನಾವೆಲ್ಲರೂ ಕಿವಿಯಾಗಿದ್ದೇವೆ. ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮವನ್ನ ಬಹಳಷ್ಟು ಮುತುವರ್ಜಿಯಿಂದ ವ್ಯವಸ್ಥೆ ಮಾಡಿದವರು ಪೂಜ್ಯ ಲಕ್ಷ್ಮೀನಾರಾಯಣ ಶರಣರು. ನಮ್ಮ ದೇವದಾಸ್ ಕಾಪಿಕಾಡ್ ಅವರು ಬಿಡುವಿಲ್ಲದ ಕಾರ್ಯಕ್ರಮ ಇತ್ತು ಅವರಿಗೆ. ಪ್ರಾಯಶಃ ಅವರು 9:30 ಗಂಟೆ ಆಗ್ತದೆ ತಲುಪುವಾಗ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನಾನು ಆಸರಣ್ಣರ ಹತ್ರ ಹೇಳಿದ್ರಿ ಕಾಪಿಕಾಡ್ ತಲುಪುವಾಗ 9:30 10 ಗಂಟೆ ಆಗ್ತದೆ ಅಂತ. ಅವರು 9 ಗಂಟೆಗೆ ಬರ್ಲಿ, 10:30ಗೆ ಬರ್ಲಿ, ಅವ್ರು ಬರುದಾದ್ರೆ ನಾನು ಕರೆದ ಮೇಲೆ ಅವ್ರು ಬರುದಾದ್ರೆ ಅವ್ರು ಬರುವವರೆಗೆ ನಾನು ನಿಲ್ತೇನೆ, ಹೋಗುದೇ ಇಲ್ಲ ಅಂತ. ಹಾಗೆ ಕಾಪಿಕಾಡ್ ಎಲ್ಲ ಬದಿಗೊತ್ತೀನಿ. ವಿಶೇಷವಾಗಿ ಸೋನು ನಿಗಮ್ನ ಕಾರ್ಯಕ್ರಮ ಅವರಿಗೆ ಇವತ್ತು ಮಂಗಳೂರಲ್ಲಿ, ಅಲ್ಲಿಗೆ ಅವ್ರು ಹೋಗ್ಬೇಕಿತ್ತು. ಆಸರಣ್ಣರ ಕಲೆಯನ್ನು ಆಲಿಸಿ ಆ ಕಾರ್ಯಕ್ರಮವನ್ನು ಬಿಟ್ಟು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಕಾಪಿಕಾಡ್ ಅವರು. ಅವರಿಗೆ ವಿಶೇಷವಾದಂತಹ ಆಧಾರದ ಸ್ವಾಗತವನ್ನು ಮತ್ತೊಮ್ಮೆ ಇಂದಿನ ಕಾರ್ಯಕ್ರಮಕ್ಕೆ ನಾವು ನೀಡ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಅಲೆಮಾರಿ ಹಾಗೂ ಅರೆಮಾರಿ ನಿಗಮದ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಜೊತೆಯಾಗಿದ್ದಾರೆ. ಅವರಿಗೆ ಪೂಜ್ಯ ಆಸರಣ್ಣರು ಶಾಲಿನ ಗೌರವವನ್ನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಮುಂದಕ್ಕೆ ದೇವದಾಸ್ ಕಾಪಿಕಾಡ್, ತೆಲಿಕೆದ ಬಳಿ ದೇವದಾಸ್ ಕಾಪಿಕಾಡ್ ಅವರಿಗೆ ವಿಶೇಷವಾದಂತಹ ಗೌರವಾರ್ಪಣೆ ಸನ್ಮಾನವನ್ನ ಈ ವೇದಿಕೆಯಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಕಾಪಿಕಾಡ್ ಅವರು ಮೊದಲಿಗೆ ಪೂಜ್ಯ ಶ್ರೀವರ್ಯರಿಂದ ಶಾಲಿನ ಗೌರವವನ್ನ ಸ್ವೀಕರಿಸಬೇಕು. ಶಾಲಿನ ಗೌರವವನ್ನ ಸ್ವೀಕರಿಸಿ ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸನ್ಮಾನ
ಸನ್ಮಾನದ ಗೌರವ ಪೀಠಕ್ಕೆ ಲಯನ್ ದೇವದಾಸ್ ಕಾಪಿಕಾಡ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸೂರ್ಯನೇ ಸಾಟಿ ಎನ್ನುವಂತ ಮಾತಿದೆ. ಹಾಗೆ ಕಲಾ ಸೇವೆಯಲ್ಲಿ ಲಯನ್ ದೇವದಾಸ್ ಕಾಪಿಕಾಡ್ ಅವರಿಗೆ ಅವರೇ ಸಾಟಿ. ಯಾಕಂತ ಹೇಳಿದ್ರೆ ಒಬ್ಬ ನಟನಾಗಿ, ಒಬ್ಬ ಸಾಹಿತ್ಯ ರಚನೆಕಾರನಾಗಿ, ಒಬ್ಬ ಗಾಯಕನಾಗಿ, ಒಬ್ಬ ನಿರ್ಮಾಪಕನಾಗಿ, ಒಬ್ಬ ನಿರ್ದೇಶಕನಾಗಿ ತುಳು ರಂಗಭೂಮಿಯಲ್ಲಿ ದಾಖಲೆಯ 54 ನಾಟಕವನ್ನ ರಚನೆ ಮಾಡಿದಂತ ಪ್ರಾಯಶಃ ಏಕಮೇವ ಕಲಾವಿದ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಉನ್ನತವಾದಂತ ಸಾಧನೆಯನ್ನ ಮಾಡಿದಂತ ಕಲಾವಿದರು. ಹಾಗೆ ಇಡೀ ತುಳುನಾಡಿನಲ್ಲಿ ಬಹಳಷ್ಟು ಜನ ಶಿಷ್ಯರನ್ನ ತಯಾರು ಮಾಡಿದ, ರಂಗಭೂಮಿಗೆ ಕೊಡುಗೆಯಾಗಿ ಮುಂದಿನ ದಿನ ರಂಗಭೂಮಿ ಬೆಳಿಬೇಕು ಎನ್ನುವ ಆಶಯದೊಂದಿಗೆ ಸಾಕಷ್ಟು ಶಿಷ್ಯ ವರ್ಗವನ್ನ ತಯಾರು ಮಾಡಿದಂತ ಸತ್ಕೀರ್ತಿ ಇರುವಂತ ನಮ್ಮ ತುಳುನಾಡಿನ ಓರ್ವ ಮೇರು ಕಲಾವಿದರು ತಿಲಕದಬಳ್ಳಿ ದೇವದಾಸ್ ಕಾಪಿಕಾಡ್. ಹಾಗೆ ತನ್ನ ಬೊಳ್ಳಿ ಕ್ರಿಯೇಷನ್ ಎನ್ನುವಂತ ಬ್ಯಾನರ್ ಮುಖೇನ ತುಳು ಚಿತ್ರರಂಗಕ್ಕೆ ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಕೂಡ ನೀಡಿದ್ದಾರೆ. ನಿತ್ಯ ನಿರಂತರವಾಗಿ ರಂಗಭೂಮಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇರುವವರು ದೇವದಾಸ್ ಕಾಪಿಕಾಡ್ ಅವರು. ದೇಶ ವಿದೇಶಗಳಿಂದ ತನ್ನ ಸನ್ಮಾನ ಪುರಸ್ಕಾರವನ್ನ ಕಲಾ ಸೇವೆಗೆ ಪಡೆದುಕೊಂಡಿದ್ದಾರೆ. ಕಳೆದ ಸುಮಾರು 3-4 ದಶಕಗಳಿಂದ ರಂಗಭೂಮಿ ಇರ್ಬೋದು, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಅಲ್ಲಿ ನಿರಂತರವಾಗಿದ್ದಾರೆ. ಕನ್ನಡದ ಸ್ಯಾಂಡಲ್ವುಡ್ ನ ಪ್ರಖ್ಯಾತ ನಟ ರಮೇಶ್ ಅರವಿಂದ್ ಅವರೊಂದಿಗೂ ಕೂಡ ವೆಂಕಟೇನ್ ಸಂಕಟ ಎನ್ನುವಂತ ಒಂದು ಚಿತ್ರದಲ್ಲಿ ಪ್ರಧಾನ ಹಾಸ್ಯ ಭೂಮಿಕೆಯಲ್ಲಿ ನಟನೆಯನ್ನ ಮಾಡಿದ್ದಾರೆ. ಪುತ್ರ ಅರ್ಜುನ್ ಕಾಪಿಕಾಡ್, ಮಡದಿ ಶರ್ಮಿಳಾ ಕಾಪಿಕಾಡ್, ಹಾಗೆ ಸೊಸೆ ಕಾವ್ಯ, ಹಾಗೆ ತನ್ನ ಮೊಮ್ಮಗಳು ಅವಿಕಾರೊಂದಿಗೆ ಬಹಳಷ್ಟು ಸುಂದರವಾದಂತ ಕುಟುಂಬ ಅವರದು. ಮಹಾಮಾತೆ ಕಟೀಲ ದುರ್ಗಾ ಪರಮೇಶ್ವರಿ ಅವರಿಗೆ ಸಂಪೂರ್ಣ ಅನುಗ್ರಹ ಆಶೀರ್ವಾದವನ್ನ ನೀಡಲಿ ಎನ್ನುವಂತ ಆಶಯದೊಂದಿಗೆ ಪೂಜ್ಯ ಆಸರಣರ ಉಪಸ್ಥಿತಿಯಲ್ಲಿ ವಿಶೇಷವಾದ ಗೌರವ ಧನದೊಂದಿಗೆ ವೇದಿಕೆಯಲ್ಲಿ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲರೂ ಜೋರಾದ ಕೈ ಚಪ್ಪಾಳೆ ಗೌರವವನ್ನ ಸಲ್ಲಿಸಬೇಕು. ಧನ್ಯವಾದಗಳು ಲಯನ್ ದೇವದಾಸ್ ಕಾಪಿಕಾಡ್, ತೆಲಕದಬಳ್ಳಿ ದೇವದಾಸ್ ಕಾಪಿಕಾಡ್ ಅವರಿಗೆ. ಬರೋಡು ಬಂದಾಗ ಸಾಕ್ಷಾತ್ ಕಟೀಲ್ ಅಪ್ಪೇನಿದೆ ತೆಲಕಾಣಿ ಅಂತ ಬರೋಡೆ ಬಂತೆ ಬರ್ಪೇನೆ ನಿಜವಾದ ಕಾರ್ಯಕ್ರಮ ಒಂದು ಗೆಸ್ಟ್ ಆಗ್ತದೆ. ಅಣ್ಣ ನಿರ್ಮಿತದ ಸಂತೋಷ ಬೇತೆ ಓದಬೇಕು ಅಂಚಿನ ಈ ವೇದಿಕೆ ತೋನಾಗ ಬಂದಿದ್ದೀನಿ. ಒಂದು ಬಹುಶಃ ಇದು ರಾಜ್ಯ ಪ್ರಶಸ್ತಿಗಳ ಮಿತ್ತದ ವೇದಿಕೆಯನ್ನು ಅಂತ ರಾಜ್ಯ ನಿಮ್ಮದು ನಡುಡ್ಕೊಳ್ಳೋದು ಏನ ಭಾರಿ ಪ್ರೀತಿದ, ಭಾರಿ ಆತ್ಮೀಯದ ಅದನ್ನ ಅದು ಯುವಕ್ಕೆ ಉಪ್ಪನಾಗದೆ ಯಾರಾದ್ರೂ ಒಂದು ಭಾರಿ ಒಂದು ಅಭಿಮಾನಿ ಅದು ಓಲ್ ಭಾಷೆ ನಡ್ಕೊಂಡು ರೊಕ್ಕೋದು ಒಂದು ಸೆಕೆಂಡ್ ಹೋಗ್ತಾರೆ. ಅಪಗ ಓಡೆ ಬಂದಾಗ ಇಂಥ ಒಂದು ಕಾರ್ಯಕ್ರಮ ಹಾಕೊಂಡು ನಾಟಕ ಹಾಕೊಂಡು ಅವು ನನ್ನಲ್ಲಿ ಬರ್ತಾರೆ. ಅವು ಆ ಊರಿ ಆ ಮಾತುಗೂ ಮರಲೇ ಅದ್ಬೋದಿತ್ತು. ಎಂಕಲ್ ಇತ್ತೆಲ್ಲ ಅಂಚನೆ ಎಂಕಲ್ನ ರಾಜ್ಯಾಧ್ಯಕ್ಷರು ನಮ್ಮ ತುಳುನಾಡದ ಒಂಜಿ ಪೆರ್ಮೆವು ಇಂಚಿನ ಒಂಜಿ ರಾಜ್ಯಾಧ್ಯಕ್ಷರನ್ನು ಪಡೆಯನಂಚಿನ ನಮ್ಮ ಊರು ಅವು ಧನ್ಯ ಅಂದೆ ಅನ್ಬೇಕು. ಅಂಚಿನ ಒಂಜಿ ಕಡಲ್ಡ್ ಅವು ನೀನು ನಾವು ಇಲ್ಲಿಯ ಸಾಮಾನ್ಯ ವ್ಯಕ್ತಿತ್ವ ಹೋಗು ಸಾಧ್ಯ ಇಜ್ಜಿ ಪ್ರತಿಯವರೆಲ್ಲ ತಕ್ಕ ಉತ್ತರ ಕೊರಪಿನ ಒಂಜಿ ರಾಜಕಾರಣ ಇತ್ತು ನಾಡ ಅವು ನನ್ನಲ್ಲಿ ಪ್ರತಿ ಒಂಜೆಲ್ಲ ಸಮರ್ಥವಾದ ಉತ್ತರ ಹಿಂದೆ ಇಂಕ್ಲಿಗೆ ಹೆಮ್ಮೆ ಅಂತ ಬಂದ್ಪಾಯ. ಅಂಚಿನ ಪರಮ ಪೂಜ್ಯ ಸ್ವಾಮಿಗಳು ಆಶೀರ್ವಾದ ಕೊರಿಯರು ಶಾಲೆ ಪಾಡ್ತೇರಿ ಶಾಲೆ ಎನ್ನೊಟ್ಟು ಯಾಪಲ ಉಂಟು ನಿಂಚಪನಗದಕ್ಕೆ ಅಷ್ಟಣ್ಣೀರು ಯಾಪಲ ಕ್ಷೇತ್ರ ಇಂಕಲ್ನ ಪುರುಷೋತ್ತಮನ ಪ್ರಸಂಗ ಸಿನಿಮಾ ಅರ್ನ ಕೈಟೆ ಇಂಕಲ್ ಉದ್ಘಾಟನೆ ಈತ ಮುಹೂರ್ತವನ್ನು ಅರ್ನ ಕೈಟೆ ಮಾಡ್ತಾರೆ. ಬಂಡ ಅಪ್ಪನ ಎದುರುಡು ಅಪ್ಪನ ದಿನಾಲ ತೋಪಿನ ಕೈ, ಅಪ್ಪನ ದಿನಾಲ ಆರಾಧನೆ ಮಾಡ್ತಾನ ಕೈ ಅರ್ನ ಮೋನೆಡ್ ಇಂಕಲ್ ಅಪ್ಪನ ತೋದು ಪುರುಷೋತ್ತಮನ ಪ್ರಸಂಗ ಭಾರಿ ಒಂಜಿ ಅದ್ದೂರಿ ಸಿನಿಮಾ ಅತಿ ಶೀಘ್ರವೇ ಆಯ್ತಾ ಪೋಸ್ಟ್ ಪ್ರೊಡಕ್ಷನ್ ಬೇಲೆ ಒಂದುಂಡು ಅವು ಖಂಡಿತವಾಗಲೂ ಯಶಸ್ವಿ ಆಗ್ತದೆ. ಅವನಿಗೆ ಎಂಕಲು ಆ ಕ್ಷೇತ್ರದ್ದೇ ಇದಾಡ್ತೀನಿ ಕಾಂಡೆ ಅದು ಖಂಡಿತವಾಗಲ್ಲ. ಅಂಚಿನ ವೇದಿಕೆಗಳು ಕೊರಗಣ್ಣೆ ತೋರತ್ತೆ ತುಂಬದ ಕೊರಗಣ್ಣೆ ಹತ್ತವು ಯಾರು ಏರ್ಪೋರ್ಟ್ నుంచి ಕೊರಗಣ್ಣೆ ತೋರ್ದಿಲ್ಲ ಅಂಡ ಈಗ ಬಾರಿ ಸಮಯ ಹೋಗ್ತದೆ. ಪ್ರಪ್ಪ ಬರ ಕನ್ಫ್ಯೂಸ್ ಅದೇ ಕೊರಗಣ್ಣೆ ಅಂದ ಅಂದು ಮೋನೆ ಬರಾಗೆಲ್ಲ ಅದು ಕೊಂಡಾಟ ಅದು ದೇವರ ಡ್ಯಾಮ್ ಪಡೆದು ಬೊಕ್ಕ ಕುಡಂಜಿ ಎನ್ನ ಭಾರಿ ಪ್ರೀತಿದ ಎನ್ನ ಕುಡಂಜಿ ಜೀವನ ಬರೋದು ನವೀನ್ ಪಡಿ ಎಂಕಲು ಎಂಟೋ ವರ್ಷ ಕಲಾ ಸೇವೆ ಮುಂದ ಒಟ್ಟಿಗೂ ಮೋನೆ ಪಡ್ದ ಎದುರೆದುರು ಸ್ಟೇಜ್ ಅವೊಂಜಿ ವಿಶೇಷವಾದ ಕಲಾಭಿಮಾನಿಗಳು ಭಾರಿ ಮೆಚ್ಚಿದ್ರು ಒಂಜಿ ಜೋಡಿ ಎಂಕಲ್ ಉಲ್ಲನ್ನು ಬನ್ನಡ ಅವರು ದಾದನ ಒಂಜಿ ನವೀನ್ ಬನ್ನಗ ಒಂಜಿ 5 ನಿಮಿಷ ಬಿಸಿಲ ಅಂಡ ಯಾನ್ ಬನ್ನಗ ಒಂಜಿ 3 ನಿಮಿಷ ಅಂದ ಬಿಸಿಲು ಅವು ಎದುರೆದುರು ತಿಕ್ಕನಾಗ 8 ನಿಮಿಷದ ಬಿಸಿಲು ಬಂದು ಎಂಕಲ್ ಮನ್ಕೊಂಡೆ ಉಂಟು ಬಾಂಬೆಡು ಯಾಪಲ್ಲ ಬಾಂಬೆದ ಪ್ರದರ್ಶನಗಳು ಯಾನ್ ನವೀನ್ ಎದುರೆದುರು ಅನ್ನಾಗ ಪಾತ್ರೆ ಬಿಡು ಎತ್ತ ಕೊತ್ತೋ ಎಂಕಲ್ ಇರುವೆಲ್ಲ ನಿಖಲ್ ನಾವಾಡು
ಅಂಚಿನ ಒಂಜಿ ಜೋಡಿ ಆಗಿರ್ತದೆ ಇತ್ತೆಲ್ಲ ಅವೇ ನಮ್ದು ಎಂಕಲ ಜೋಡಿ ಒಟ್ಟಿಗೂ ಅಭಿನಯ ಮಲ್ತೊಂದಿಲ್ಲ ಸಿನಿಮಾ ಮಲ್ತೊಂದಿಲ್ಲ ಇತ್ತ ಕೂಡ 2 ಸಿನಿಮಾ ಎಂಕಲು ಒಟ್ಟಿಗೂ ಮಲ್ತೊಂದಿಲ್ಲ ಇತ್ತ ಪುರುಷೋತ್ತಮನ ಪ್ರಸಂಗ ಬಾರಿ ಅದ್ಭುತವಾದ ಕನ್ನಡ ಸಿನಿಮಾ ಐಟು ಒಂದು ಅದ್ಭುತವಾದ ಪಾತ್ರನು ನವೀನ್ ಪಡೀಲು ಬಾರಿ ಸಮರ್ಥವಾದ ಮಲ್ಲೇರು ಎಂಗಳು ಡಬ್ಬಿಂಗ್ ಆನಾಗನೆ ಬಂಜಾರ ತೆಲ್ಪುದ ನನ್ನ ಥಿಯೇಟರ್ ನಿಖಲ ತೆಲ್ಪ ವೇದಿಕೆಡು ಸಂತೋಷ ಯಾರು ಪಾಸ್ ಆಯ ಸಂತೋಷ ಯಾರು ಪಕ್ಕ ಅಂಚಿ ಪೋಯಿ ಬರ್ತಂತ ಬಾರಿ ಬೇಜಾರ ಸಾರಿ ಸಂತೋಷ ಎಂದು ಬಾರಿ ಪ್ರೀತಿದ್ದಾರೆ ಎನ್ನು ಊರ್ದಾರ ಎನ್ನು ಸಜಿಪದಾರ ಯಾರು ಬಿಡ್ತೀನಿ ಸಜಿಪಾಡು ಸಂತೋಷ ಬಿಡ್ತೀನಿ ಸಜಿಪಾಡು ಸಜಿಪದಾಗಲಿ ಹುಷಾರ್ ಸಚಿಪದ ಮಣ್ಣು ಒಂಜಿ 4-5 ಆಯ್ನ ಮಣ್ಣು ಒಂಜಿ ಬಲವಾಯಿನ ಒಂಜಿ ಶಕ್ತಿ ಉಂಡು ಅವರಿಗೆ ಗೊತ್ತು ಆ ಮಣ್ಣು ಬಣ್ಣದಾದ 4-5 ಆಯ್ನ ಆ ಅಭಯ ಬಣ್ಣದಾದ ಅವು ಎಂಕಲು ತೆರೆದಿನಾಕ್ಲಿ ಅಂಚಿನ ಮಣ್ಣು ಕೊಟ್ಟದ ಬೊಕ್ಕ ಅಣ್ಣೆರ್ಲೇರು ಬೊಕ್ಕ ಎಂಕಲ ಹರಿಕೃಷ್ಣ ಸರ್ ಒಂಜಿ ಪನ್ನ ಕೊಂಚ ಸ್ವಾಗತ ಹೋಟೆಲ್ಗೆ ಅವು ನಮ್ಮನೆ ಅಂದ ಅಣ್ಣೆ ನಮ್ಮ ಜ್ಯೂಸ್ ಜಂಕ್ಷನ್ ನಾಮೇಟ್ ನಮ್ಮನೆ ನಾವು ಬೊಕ್ಕ ಐದು ಪನ್ನೆರಡು ಒಂಚೂರು ಅರಿಗೆ ಆತೆ ಬಾರಿ ಬರೋದು ಹೋಟೆಲ್ ಯಾರು ಬರೋದು ಬರ್ತೀನಿ ಬಂದಾಗ ಒಂದು ಹೋಟೆಲ್ ನೆಟ್ಕೊಂಡು ಮಾರ ಬಲೆ ಚಾವಾಗಲೇ ಬಟ್ ಆತು ಚೌಕದ ಒಂಜಿ ಐಕ ದ್ವಾರ ಎದುರುಡು ಬಾರಿ ಕೊರ್ಲದ ಮಾತ ಎನ್ನ ಹಿರಿಯಕ್ಕೆ ಬರ್ಲೇರು ಕಂಬಲದ ಎಂಕಲ್ನ ಅಂಡೇರು ಮಾತಾಡಿಲ್ಲ ಹೊರವರ್ದವ್ರ ಇಂಕ ಮುಗ್ಲ ಮಾತಾಡ ನಡುಟು ಒಂಜಿ ಸನ್ಮಾನ ಆಯ್ನ ಇಡೀ ತುಳುನಾಡದ ಒಂಜಿ ಸಮರ್ಥ ಅಭಿಮಾನ್ಯನ ನಡುಟು ಆಯ್ನ ಸನ್ಮಾನ ಎನ್ನುವೆ ಬಾಲಣ್ಣಗೆ ಅಪ್ಪನ ಸೇವೆ ಮಾಡ್ಕೊಂಡು ಬಾಲಣ್ಣನ ಬಾರಿ ಆತ್ಮೀಯರು ಇನಿ ವಿಜೃಂಭಣೆಡು ಆರು ಅಪ್ಪನ ಸೇವೆ ಮಾಡ್ಕೊಂಡು ಎನ್ನೆಲ್ಲ ಒಂಜಿ ಸೇವೆ ಬಾಕಿ ಆಗ್ತಾನೆ ಎನ್ನೆಲ್ಲ ನಾನು ಬಂದಿದ್ದೆ ಎಲ್ಲ ಒಂಜಿ ಸೇವೆ ಬಾಕಿ ಆಗ್ತಾನೆ ಯಾರು ಒಂಜಿ ಟೈಮ್ ಬಂದಿರೋ ಪಿರ ಹೋಗುದು ಈ ವರ್ಷ ಇದು ಮಲ್ಪಡು ಉಲ್ಲ ಸೇವೆ ಹೋಗ್ತದೆ ನನ್ನ ಪನ್ಪಾಯ್ ಅಪ್ಪೆ ಮಾತಾಡಿಲ್ಲ ಸುಖ ಬರಡು ಬಾಲಣ್ಣನ ಸಂಸಾರನು ಅಪ್ಪೆಗೆ ಅವು ಅರೆಗೆ ಅಪ್ಪನ ಸೇವೆ ಅರೆಗೆ ಖಂಡಿತವಾದಲ್ಲ ಮುಟ್ಟದನ್ನು ಅಂಚಾರಣೆ ನಿರಂತರವಾದ 10ನೇ ವರ್ಷ ದಶಮಾನೋತ್ಸವ ಆಚರಣೆ ಇಂದುದಲ್ಲ ಎಲ್ಲೇ ಕೆಲಸ ಬಾಲಣ್ಣ ನಿರಂತರವಾದ ಇದು ಇಂಚಿನ ಪರ ಇದೇ ತೆಲಿಕೆ ಅವೇ ಆಗ್ಯಾರದ ಮನೆ ಇಂಚಿನ ಉಪಟ ದೇವರೆಡ್ಡ ಉಂಪಡು ಸನ್ಮಾನ ಮಂತ್ರಿ ಕೂಡ ಅವರ ಉಡಲಿಂಜಿನ ಸ್ವರ್ಣ ಸಂದಾವನ್ನು ಎಲ್ಲ ಪಾತ್ರ ಮುಗಿತು ನಮಸ್ಕಾರ. ಒಂದು ಯಕ್ಷಗಾನವನ್ನು 10 ವರ್ಷಗಳ ಕಾಲ ಕಟೀಲ್ನ ಸೇವೆಯನ್ನು ನಿರಂತರ ಮಾಡತಕ್ಕಂಥದ್ದು ಅದಕ್ಕೆ ಯೋಗ ಮತ್ತು ಭಾಗ್ಯ ಇರಬೇಕು. ಯಾವುದೇ ಹರಿಕೆಯನ್ನು ಸಲ್ಲಿಸಬೇಕಂತ ಆದರೆ ಅಹಂಕಾರದಲ್ಲಿ ದೇವರು ಸ್ವೀಕಾರ ಮಾಡುವುದಿಲ್ಲ, ಭಕ್ತಿಯ ಮೇಲೆ ದೇವರು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ನನ್ನ ನಂಬಿಕೆ. 10 ವರ್ಷಗಳನ್ನು ಇಲ್ಲಿ ದೇವರು ಸ್ವೀಕಾರ ಮಾಡಿದ್ದಾರೆ, ಕಟೀಲ್ನ ತಾಯಿ ಸ್ವೀಕಾರ ಮಾಡಿದ್ದಾರೆ ಹೇಳಿದ್ರೆ ಸುಂದರಿ ಪೂಜಾರಿ ಅವರ ಕುಟುಂಬದ ಭಕ್ತಿ ಎಷ್ಟಿದೆ ಅನ್ನುವಂಥದ್ದು, ಆ ಭಕ್ತಿಗೆ ತಾಯಿ ಒಲಿದಿದ್ದಾಳೆ ಅನ್ನುವಂಥದ್ದೇ ನನ್ನ ನಂಬಿಕೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯ 10 ವರ್ಷಗಳ ಕಾಲ ಆಗಿದೆ. ಕಟೀಲಿಗೆ ತಾಯಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ಸೇವೆ ಯಾವುದು ಹೇಳಿದ್ರೆ ಅದು ಕಟೀಲ್ನ ಆಟ. ಕಟೀಲ್ನ ತಾಯಿ ಬಹಳ ಯಾವುದಕ್ಕೆ ಸೋಲ್ತಾಳೆ ಹೇಳಿದ್ರೆ ಕಟೀಲ್ನ ಯಕ್ಷಗಾನ. ಹಾಗಾಗಿ ಕಟೀಲಲ್ಲಿ ಅದು ಕಲಾ ಸೇವೆ ಅಲ್ಲ, ಅದು ಆರಾಧನೆ. ಹಾಗಾಗಿ ಅದು ಭಕ್ತಿಯ ಸಂಕೇತ, ಕೇವಲ ಕಲೆ ಅಲ್ಲ. ಕಟೀಲಲ್ಲಿ ಅದು ಭಕ್ತಿಯ ಸಂಕೇತ, ಆರಾಧನೆಯ ಒಂದು ಪದ್ಧತಿ. ಅಂತಹ ಆರಾಧನೆಯ ಮುಖಾಂತರ ನಾವು ನಂಬಿಕೊಂಡದ್ದು ಏನು ಅಂತ ಹೇಳಿದ್ರೆ, ಎಲ್ಲಿ ದೇವಿ ಮಹತ್ವ ಆಗ್ತದ ಅಲ್ಲಿ ಕಟೀಲಿನ ದೇವಿ ಬಂದು ಆ ಆಟವನ್ನು ವೀಕ್ಷಣೆ ಮಾಡ್ತಾಳೆ, ಆ ಮನೆಗೆ ದೇವಿ ಬರ್ತಾಳೆ ಅಂತಕ್ಕಂಥ 10 ವರ್ಷಗಳ ಕಾಲ ಕಟೀಲು ನಿಮ್ಮ ತಾಯಿ ನಿಮ್ಮ ಮನೆಗೆ ಬಂದಿದ್ದಾಳಲ್ಲ, ಇದಕ್ಕಿಂತ ಪುಣ್ಯ ಇದೆಯಾ, ಇದಕ್ಕಿಂತ ಭಾವನೆ ಇದೆಯಾ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆಯನ್ನು ನೀವು ಬರೆದಿದ್ದೀರಿ ಅಂತ ಹೇಳ್ತಾ ಬಹಳ ಅದ್ಭುತವಾಗಿ ದಶಮಾನೋತ್ಸವ 10 ವರ್ಷಗಳ ಕಾಲ. ನಾನು ಕಳೆದ 3-4 ವರ್ಷದಿಂದ ಯಕ್ಷಗಾನಕ್ಕೆ ಬರ್ತೇನೆ. ಈ ವರ್ಷ ವಿಶೇಷವಾಗಿ ಲಕ್ಷ್ಮೀನಾರಾಯಣರು 10 ವರ್ಷ ಆಗಿದೆ, ನೀವು ಬರಲೇಬೇಕು ಅಂತ ಹೇಳಿದ್ರು. ನಾನು ತುರ್ತು ಮಡಿಕೇರಿಯಲ್ಲಿ ಕಾರ್ಯಕ್ರಮ ಇತ್ತು, ಪುನಃ ಆ ಕಡೆ ಹೋಗ್ಬೇಕು. ಆದರೆ ಈ ಕಾರ್ಯಕ್ರಮವನ್ನು ಬಿಡಬಾರ್ದು 3 ಕಾರಣ. ಒಂದು, ಆ ತಾಯಿಯ ಸೇವಕ ನಾನು. 2ನೇದು ಲಕ್ಷ್ಮೀನಾರಾಯಣ ಅಂತ ಹಿರಿಯರು ಹೇಳಿದ್ರೆ, ಅದಕ್ಕಿಂತ ನಿಷ್ಠೆಯಿಂದ 10 ವರ್ಷಗಳ ಕಾಲ ನಿಮ್ಮ ಕುಟುಂಬ ಇದನ್ನು ಮಾಡಿದಲ್ಲ, ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥ ಪ್ರೀತಿಯಲ್ಲಿ ಬಂದಿದೆ. ಹಾಗಾಗಿ ಒಂದು ಕಡೆಯಿಂದ ತಾಯಿಯ ಸೇವೆಯನ್ನು ಮಾಡಿದ್ರಿ, ಇನ್ನೊಂದು ಕಡೆಯಿಂದ ತಾಯಿಗೆ ಪ್ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ರಿ. ಅದು ಕಲಾವಿದರಿಗೆ ಕೊಟ್ಟಿರ್ತಕ್ಕಂಥ ಗೌರವ. ಬಹಳ ಶ್ರೇಷ್ಠರಾಗಿರ್ತಕ್ಕಂಥ 2 ನಾಟಕ ಕಲಾವಿದರಾಗಿರ್ತಕ್ಕಂಥ ಕಾಪಿಗಾರ್ ಮತ್ತು ಪಡೀಲ್ ಅವರಿಗೆ ನೀವು ಸನ್ಮಾನ ಮಾಡೋದ್ರ ಮುಖಾಂತರ ಆ ಶ್ರೇಷ್ಠತೆಯಿಂದ ನೀವು ಮೆರೆದಿದ್ರಿ. ತಾಯಿಯ ಆಶೀರ್ವಾದವನ್ನು ಅವರಿಗೆ ಪೂಜ್ಯ ಸ್ವಾಮಿಗಳ ಮುಖಾಂತರ, ಹಸರನ ಮುಖಾಂತರ ಕರುಣಿಸಿದ್ರಿ. 2ನೇದು ಯಕ್ಷಗಾನ ಕಲಾವಿದರಿಗೆ ಕೊಟ್ಟಿರ್ತಕ್ಕಂಥ ಗೌರವ. ಹೀಗಾಗಿ ಕಲಾವಿದರಿಗೂ ಗೌರವ ಕೊಡೋದ್ರ ಮುಖಾಂತರ ಬಹಳ ಅದ್ಭುತವಾಗಿರ್ತಕ್ಕಂಥ 10 ವರ್ಷಗಳ ಕಾರ್ಯವನ್ನು ಸಾಧನೆಯನ್ನು ಮಾಡಿದ್ದೀರಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ತಾಯಿ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ನೀಡಲಿ. ಇನ್ನಷ್ಟು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇದರಲ್ಲಿ ಆಗಲಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಈ ಕಾರ್ಯ ಇನ್ನಷ್ಟು ಯಶಸ್ಸಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಶುಭವನ್ನು. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಿಂದ ಅಂಚ ಅಶ್ವಿನಿ ದೇವತೆಯಲ್ಲಿ ಅಸ್ತು ಹೊನ್ನೊಂದು ಪೇರಿಗೆ ಆ ಪಾತೆರ ನಿಜವಾದ ನಮಕ್ ಮಾತೆರೆಗಳ ಒಂಜಿ ಸುವರ್ಣ ದಿನ ಬರಡು ಪಣ್ಣದು ಕಟಿಲಪ್ಪ ಮಹಾ ಮಾತೆಡ ಭಯಭಕ್ತಿಡ್ ಪ್ರಾರ್ಥನೆ ಮಾಡ್ತೊಂದು ನಳಿನನ್ನ ಪಾತೆರೆಗೆ ವಿಶೇಷವಾದ ತೆರೆತಗ್ಗಾದ ಸೊಲ್ಮನೆ ಸಂದಿಕೆ ಮಾಡ್ತೊಂದಿಲ್ಲ. ಅಂಚನೆ ಸಭಾ ಸಂಪ್ರದಾಯದ ಅಂಚನೆ ಸಭಾ ಕಾರ್ಯಕ್ರಮದ ಅಕೇರಿದ ಭಾಗ ಬರೋದಿಲ್ಲ. ಕಲ್ಲಾಡಿ ದೇವರಾಜ್ ಶೆಟ್ಟಿಗೆ ಏಪಲ ಕಾರ್ಯಕ್ರಮ ಎಂಚ ಪಡ್ಕೊಂಡು ಅವರಪ್ಪ ಚುಟುಕಾದ ಮುಗಿಯೋಡು ಅಂಚಾದ ರೇಪಲ್ ಹೆಂಗೆ ಮಣ್ಣು ಕೊಡ್ಪಿರು ಧನ್ಯವಾದ ಎಂಚ ಮನ್ಕೊಡು ಅಂಚೆನೆ ಧನ್ಯವಾದ ಮನಪ ಪೂಜ್ಯ ಶ್ರೀಕನ ಉಪಸ್ಥಿತಿ ಉಂಡು ವೇದಿಕೆ ಅಂಚೆನೆ ಪೂಜ್ಯ ಶ್ರೀಕಲೆಗೆ ಅಂಚೆನೆ ನಮ್ಮ ಪೂಜ್ಯ ಹಸರಣ್ಣೆರೆಗೆ ಭಕ್ತಿಡ್ ತೆರೆತಗ್ಗ ಒಂದು ವೇದಿಕೆಡತಿನ ನಳಿನನ್ನ ಸಹಿತವಾದ ಮಾತೆರೆಗಳ ಒಂಜೇ ಬಾತೆರಡ ಧನ್ಯವಾದನ ಸಲ್ಲಿಕೆ ಮಲ್ತೊಂದು ಈ ಸಭಾ ಕಾರ್ಯಕ್ರಮ ನಡೆಗೆ ಮುಗಿತಲ ಮಲ್ತೊಂದಿಲ್ಲ. ಸರ್ವೇ ಜನಃ ಸುಖಿನೋ ಭವಂತು. ನನ್ನ ದುಂಬುಗು ದೇವರನ್ನ ಚೌಕಿ ಪೂಜೆ ನಡಪೆರಗೊಂಡು ಮಾತೆಲ್ಲ ಜೊತೆ ಅವಡು ಅಂಚನೆ ಬುಕ್ಕ ದೇವನ ಪ್ರಸಾದದ ಬರುತ್ತ ಅನ್ನ ಸಂತರ್ಪಣಂಡು ಮಾತೆಲ್ಲ ಜೊತೆ ಅವಡು ಪಣದು ಸೇವಾಕರ್ತೆಯನ್ನ ಪರವಾದ ನಿಕಲ ಮಾತಾಡಲ ವಿನಂತಿ ಮಾಡ್ತೊಂದಲ್ಲ. ಯಕ್ಷಗಾನಂ ವಿಶ್ವಗಾನಂ ಸುಲ್ಮದಿ.